मम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णपृष्ठाय भूतले श्रीमते भक्तिवेदान्ता स्वामिनीति नामिने। नमस्ते सरस्वते देवी गौरवाणी प्रचारिणी निर्विशेषाय शून्यवादी पाश्यता देशतारिणी। जयो श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते। नमो ब्राह्मण देवाय गो ब्राह्मण हिताय च जगतिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव प्रभु की जय, नमाचार्य हरिदास ठाकुर की जय, ಶ್ರೀಲ ಪ್ರಭುಪಾದ್ की जय। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ। ಸೊ ಇವತ್ತಿನ ಅಧ್ಯಾಯ 10 ವಿಭೂತಿ ಯೋಗ. ಸೊ ಭಗವಂತನ ಐಶ್ವರ್ಯ ನಾವು 7ನೇ ಅಧ್ಯಾಯದಲ್ಲಿ ಸಹ ನೋಡಿದ್ವಿ. ಭಗವಂತ ಕೆಲವೊಂದು ಐಶ್ವರ್ಯಗಳ ಬಗ್ಗೆ ನಾವು ಭಗವಂತನ ಎನರ್ಜೀಸ್ ಶಕ್ತಿಗಳನ್ನ ನೋಡಿದ್ವಿ. ಅದರಲ್ಲಿ ಯಾವ್ದ್ಯಾವ್ದ್ರಲ್ಲಿ ನಾವು ಭಗವಂತನ ನೋಡ್ಬೋದು ಅಂತ ಹೇಳಿ. ಸೊ ಇವತ್ತಿನಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕೃಷ್ಣ ಹೇಳುವಂತದ್ದು 82 ಒಟ್ಟು ಕೃಷ್ಣನ 82 ಅಪ್ಯುಲೆನ್ಸಸ್ ಬಗ್ಗೆ ಇದರಲ್ಲಿ ಕೃಷ್ಣ ವಿವರಿಸ್ತಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತ ಕಾಮ್ಯಯ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು. ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿದಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ನೋಡಿ, ಕೃಷ್ಣ ಮತ್ತೆ ಹೇಳುತ್ತೇನೆ. ಈಗ ಇದರಲ್ಲಿ ಯಾವುದೇ ಒಂದು ಪ್ರಶ್ನೆ ಅರ್ಜುನ ಕೇಳಲಿಲ್ಲ, ಇಲ್ಲಿ ಕೃಷ್ಣನೇ ಹೇಳುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇರೋದು, ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಿನ್ನ ಒಳ್ಳೆದಕ್ಕಾಗಿ ನಿನ್ನ ಅಂತ ಹೇಳಿದ್ರೆ, ಇದು ಯಾಕೆ ಅಂತ ಹೇಳಿದ್ರೆ, ಈಗ ಕೃಷ್ಣ ಹೇಳ್ತಾ ಇರುವಂತದ್ದು ಅರ್ಜುನನಿಗೆ ಮಾತ್ರ ಅಲ್ಲ, ಇದು ಎಲ್ಲರಿಗೂ, ನಮ್ಮೆಲ್ಲರಿಗೂ ಅಂತ ಹೇಳ್ಬೋದು. ಅಂದ್ರೆ ಈಗ ಕಲಿಯುಗದಲ್ಲಿ ಹೇಗೆ ಅಂತ ಹೇಳಿದ್ರೆ, ತುಂಬಾ ಜನ ಕೃಷ್ಣನ ನಂಬಲ್ಲ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತಾನು ಯಾರು ಒಪ್ಕೊಳ್ಳಲ್ಲ. ಹಾಗಾದ್ರೆ ಹೀಗಾದ್ರೂ ಅವನ ಒಂದು ಶಕ್ತಿಗಳನ್ನ ನೋಡಿ, ಅಂದ್ರೆ ಆ ಒಂದು ಈಗ ನಾವು ಪ್ರಪಂಚದಲ್ಲಿ ಯಾರಿಗೆ ಹೆಚ್ಚಾಗಿ ಜನ ಶರಣಾಗುವಂತದ್ದು ಅಂದ್ರೆ, ಒಬ್ರು ಒಳ್ಳೆ ಹೈ ಪೊಸಿಷನ್ ಅಲ್ಲಿ ಇರುವಂತವ್ರು, ಅವ್ರ ಹತ್ರ ಏನೋ ಒಂದು ಪವರ್ ಇರುವಂತದ್ದು, ಅಥವಾ ಶ್ರೀಮಂತರು, ಜನ ಹಾಗೆ ನೋಡಿ ಶರಣಾಗುವಂತದ್ದಲ್ವಾ. ಹಾಗೆ ಕೃಷ್ಣ ಭಕ್ತಿಯಿಂದ ಅಲ್ಲಿದ್ರೆ ಅಟ್ಲೀಸ್ಟ್ ಅವರ ಆಪ್ಯುಲೆನ್ಸಸ್ ನ ನೋಡಿ ಅದು ಹಾಗಾದ್ರೂ ಜನ ಸರೆಂಡರ್ ಆಗ್ಲಿ, ನಾವು ಕೃಷ್ಣನಿಗೆ ಸರೆಂಡರ್ ಆಗ್ಲಿ, ಶರಣಾಗತರಾಗ್ಲಿ ಅಂತ ಹೇಳೋ ಒಂದು ದೃಷ್ಟಿಯಿಂದ ಹೇಳುವಂತದ್ದು. ಸೊ ಕೃಷ್ಣ ಎಲ್ಲದರಲ್ಲೂ ಪರಿಪೂರ್ಣ ಹಾಗೂ ಮೋಸ್ಟ್, ಅಂದ್ರೆ ಈಗ ಒಟ್ಟು ಪರಾಶರ ಮುನಿ ಹೇಳಿರುವಂತದ್ದು ಕೃಷ್ಣ 6 ವಿಷಯಗಳಲ್ಲಿ ಯಾವ್ದ್ರಲ್ಲಿ ಅಂದ್ರೆ ತುಂಬಾ ಅತ್ಯಂತ ಸುಂದರವಾಗಿರುವಂತದ್ದು. ಅಂದ್ರೆ ಕೃಷ್ಣನಿಗಿಂತ ಸುಂದರ ಬೇರೆ ಯಾವ್ದಿಲ್ಲ. ನಾವು ಅಂದ್ರೆ ನೋಡಿದ್ವಿ, ಕೃಷ್ಣ ಯಾವ್ದೆಲ್ಲ ವಿಷಯದಲ್ಲಿ, ಒಂದು ಬ್ಯೂಟಿಯಲ್ಲಿ ಇರ್ಬೋದು, ಅಂದ್ರೆ ಸೌಂದರ್ಯದಲ್ಲಿ ಕೃಷ್ಣನ ಯಾರು ಮೀರ್ಸಕ್ ಸಾಧ್ಯ ಇಲ್ಲ. ಹಾಗೂ ಶಕ್ತಿ ಪ್ರದರ್ಶನದಲ್ಲಿ ಶಕ್ತಿ ಇರ್ಬೋದು. ಕೃಷ್ಣ ಎಷ್ಟು ರಾಕ್ಷಸರನ್ನ ಕೊಂದ, ಸಣ್ಣ ಮಗು ಇರುವಾಗಿದ್ದಾನೆ ತುಂಬಾ ಜನನ ಕೊಂದಿರುವಂತದ್ದು. ಹಾಗೂ ಇನ್ನೊಂದು ಜ್ಞಾನ, ಈ ಕೃಷ್ಣ ಕೊಟ್ಟಿರುವಂತದ್ದು ಈ 4 ವೇದಗಳಾಗ್ಲಿ, ಭಗವದ್ಗೀತೆ ಎಲ್ಲವೂ ಬಂದಿರುವಂತದ್ದು ಕೃಷ್ಣನಿಂದ. ಸೊ ಹಾಗಾಗಿ ಜ್ಞಾನದಲ್ಲೂ ಕೃಷ್ಣನ ಮೀರಿಸುವ ಹಾಗೆ ಯಾರು ಇಲ್ಲ. ಅಂದ್ರೆ ಮೋಸ್ಟ್ ನಾಲೆಜಬಲ್ ಅಂತ ಹೇಳ್ತೀವಿ ಕೃಷ್ಣನನ್ನ. ಹಾಗೂ ಫೇಮಸ್, ಕೃಷ್ಣ ಯಾವಾಗಲೂ ಫೇಮಸ್, ಅವತ್ತಿಗೂ ಫೇಮಸ್, ಇವತ್ತಿಗೂ ಇಷ್ಟು ವರ್ಷ ಆದ್ರೂ ಸಹ ನಾವು ಕೃಷ್ಣನ ಬಗ್ಗೆ ಈಗ್ಲೂ ಚರ್ಚೆ ಮಾಡ್ತೀವಿ. ಸೊ ಕೃಷ್ಣ ಫೇಮಸ್, ಅಂದ್ರೆ ತುಂಬಾ ಅದಾದ ಮೇಲೆ ಅಂದ್ರೆ ಫೇಮಸ್ ಅಂತ ಹೇಳಿದ್ರೆ ಯಶಃ. ಸೊ ಅದಾದ ಮೇಲೆ ಕೃಷ್ಣಂದು ಬ್ಯೂಟಿ, ಸ್ಟ್ರೆಂತ್, ನಾಲೆಜ್, ರಿಚಸ್, ಶ್ರೀಮಂತ, ಅತ್ಯಂತ ಶ್ರೀಮಂತ. ಕೃಷ್ಣ ಈ ಭೌತಿಕ ಜಗತ್ತು ಮಾತ್ರ ಅಲ್ಲ, ಈ ಆಧ್ಯಾತ್ಮಿಕ ಜಗತ್ತನ್ನು ಎಲ್ಲವನ್ನು ಸೃಷ್ಟಿ ಮಾಡಿರುವಂತದ್ದು ಕೃಷ್ಣ. ಹಾಗೂ ಕೊನೆಯದು ವೈರಾಗ್ಯ ಮೂರ್ತಿ ಕೃಷ್ಣ. ಸೊ ಇಷ್ಟೆಲ್ಲ ಮಾಡಿದ್ರು ಸಹ
ಕೃಷ್ಣನಿಗೆ ಯಾವುದೇ ರೀತಿಯ ಒಂದು ಅಟ್ಯಾಚ್ಮೆಂಟ್ ಇಲ್ಲ. ನಮಗೆ ಸಣ್ಣ ಸಣ್ಣ ವಿಷಯಗಳಲ್ಲೇ ನಾವು ಎಷ್ಟು ಅಟ್ಯಾಚ್ ಆಗ್ತೀವಿ, ನಮ್ಮ ಒಂದು ವಸ್ತುಗಳ ಜೊತೆ ಇರ್ಬೋದು ಅಥವಾ ನಮ್ಮ ಮನುಷ್ಯರ ಜೊತೆ ಇರ್ಬೋದು, ನಾವ್ ಹೇಗೆ ಅಟ್ಯಾಚ್ ಆಗ್ತೀವಿ. ಆದ್ರೆ ಕೃಷ್ಣ ಎಷ್ಟೇ ಇಷ್ಟೆಲ್ಲ ಅಪುಲೆನ್ಸ್ ಇದ್ರು ಅಂದ್ರೆ ಎಷ್ಟೆಲ್ಲ ಸೃಷ್ಟಿ ಮಾಡಿದ್ರು ಸಹ ಪ್ರತಿ ಬ್ರಹ್ಮನ ಒಂದು ದಿನದಲ್ಲಿ ಬೆಳಿಗ್ಗೆ ಆಗುವಾಗ ಸೃಷ್ಟಿ ಆಗುವಂತದ್ದು, ರಾತ್ರಿ ಆಗುವಾಗ ನಾಶ ಆಗುವಂತದ್ದು ಅಂತ ಹೇಳಿದ್ರೆ ಅವನದ್ದೇ ಸೃಷ್ಟಿ ಆದ್ರೂ ಸಹ ಅವನಿಗೆ ಅದರ ಜೊತೆ ಏನು ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇಲ್ಲ ಕೃಷ್ಣನಿಗೆ. ಸೊ ಈ 6 ವಿಷಯಗಳಲ್ಲಿ ಯಾರು ಪರಿಪೂರ್ಣ ಅವನನ್ನು ಮಾತ್ರ ನಾವು ಭಗವಂತ ಅಂತ ಹೇಳ್ಬೋದು ಅಂತ ಪರಾಶರ ಮುನಿಗಳು ಹೇಳಿದ್ದಾರೆ. ಸೊ ಈ ಇಷ್ಟೆಲ್ಲ ಅಪುಲೆನ್ಸ್ ಇರೋದು ಆದ್ರೆ ನಾವೀಗ ಅದನ್ನೆಲ್ಲ ಒಪ್ಕೊಳ್ತಾ ಇಲ್ಲ. ನಮ್ದೀಗ ಅಂದ್ರೆ ನಮ್ಮ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು ಅಂದ್ರೆ ಅಂತ ಹೇಳಿದ್ರೆ ನಾವು ಕೃಷ್ಣನ ಸೇವಕರು. ಸೊ ಬಟ್ ನಮಗೆ ಅದು ಮರ್ತೋಗಿದೆ. ಸೊ ಹಾಗಾಗಿ ಕೃಷ್ಣ ಪ್ರತಿಯೊಂದು ಅಧ್ಯಾಯದಲ್ಲಿ ನಮ್ಮನ್ನ ಅವನ ಹತ್ರಕ್ಕೆ ಹೇಳ್ಕೊಳಕ್ಕೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣ ಹೇಳುವಂತದ್ದು. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಈಗ ನಾವು ಅರ್ಜುನನ ಒಂದು ಪೊಸಿಷನ್ ಅಲ್ಲಿ ಇದ್ದು ನಾವು ಈ ಭಗವದ್ಗೀತೆಯನ್ನ ತಗೊಳ್ಬೇಕು. ಸೊ ಕೃಷ್ಣ ನಮಗೆಲ್ರಿಗೂ ಹೇಳುವಂತದ್ದು. ನಾವು ಪ್ರೀತಿ ಪಾತ್ರರಾಗಿರೋದ್ರಿಂದ ಕೃಷ್ಣ ಇಷ್ಟೆಲ್ಲ ನಾಲೆಜು ಅಂದ್ರೆ ಜ್ಞಾನವನ್ನ ಕೊಡ್ತಾ ಇರುವಂತದ್ದು. ಸೊ ಇಲ್ಲಿ ನಾವು ನೋಡ್ಬೋದು ಈ ಪಿಕ್ಚರ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಈ ಯುದ್ಧಕ್ಕೆ ಮಹಾಭಾರತ ಯುದ್ಧ ಶುರುವಾಗುವ ಮುಂಚೆ ದುರ್ಯೋಧನ ಹಾಗೂ ಅರ್ಜುನ ಬರುವಂತದ್ದು ಕೃಷ್ಣನ ಹತ್ರ. ಕೃಷ್ಣ ಆಗ ವಿಶ್ರಾಂತಿ ಮಾಡ್ತಾ ಇರ್ತಾರೆ. ಸೊ ಆಗ ದುರ್ಯೋಧನ ಮೊದಲು ಬರ್ತಾನೆ. ದುರ್ಯೋಧನ ಬಂದು ಅವನಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇರೋದ್ರಿಂದ ಕೃಷ್ಣನ ತಲೆಯ ಭಾಗದಲ್ಲಿ ಅಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ, ಕಾಯ್ತಾ ಇರ್ತಾನೆ. ಅವನಾಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಅರ್ಜುನ ಬರ್ತಾನೆ. ಅರ್ಜುನ ವಿನಯ ಹಾಗೂ ಭಕ್ತ, ಹಾಗಾಗಿ ಅವನು ಪಾದಗಳ ಹತ್ರ ಕೂತ್ಕೊಳ್ತಾನೆ, ಕೃಷ್ಣನಿಗೆ ಕಾಯ್ತಾ ಇರ್ತಾನೆ. ಸೊ ಯಾರಾದ್ರೂ ಹೇಳುವಾಗ ನಾವು ನೋಡುವಂತದ್ದು ತಲೆ ಹತ್ರ ಅಲ್ಲ, ನಾವು ಕಣ್ಣು ಬಿಡುವಾಗ ನಮಗೆ ಎದುರು ಯಾರಿದಾರೋ ಅವ್ರು ಕಾಣುವಂಥದ್ದು. ಸೊ ಕೃಷ್ಣ ಕಣ್ಣು ಬಿಟ್ಟಾಗ ಅವನು ಕೂಡ್ಲೆ ಕಾಣುವಂಥದ್ದು ಅರ್ಜುನನನ್ನ. ಸೊ ಅವರು ಯುದ್ಧಕ್ಕೆ ನಮಗೆ ಏನಾದ್ರು ಸಹಾಯ ಮಾಡ್ಬೇಕು ಕೃಷ್ಣನ ಕಡೆಯಿಂದ ಅಂತ ಹೇಳಿ ಅವ್ರಿಬ್ರು ಬರುವಂತದ್ದು. ಆಗ ಅವನು ಅರ್ಜುನನ ಮೊದಲು ನೋಡ್ತಾನೆ. ಅವನು ಮತ್ತೆ ಇಬ್ರಿಗೂ ಹೇಳ್ತಾನೆ, ನಾನು ಅಂದ್ರೆ ನಾನು ಒಂದು ಅಂದ್ರೆ 2 ಆಪ್ಷನ್ ಇದೆ. ಒಂದು, ನಾನು ಯಾರ ಜೊತೆ ಆದ್ರೂ ಇರ್ತೇನೆ, ಆದ್ರೆ ನಾನು ಯುದ್ಧ ಮಾಡಲ್ಲ. ಆದ್ರೆ ಇನ್ನೊಂದು, ನನ್ನ ಸೇನೆಯನ್ನ, ನಾರಾಯಣಿ ಸೇನೆ ಏನಿದೆ ಆ ಸೇನೆಯನ್ನ ನಾನು ನಿಮಗೆ ಕೊಡ್ತೀನಿ, 2ರಲ್ಲಿ ಯಾವುದು ಅಂತ ಹೇಳುವಾಗ ಅವನು ಮೊದ್ಲು ಆಪ್ಷನ್ ಇವನಿಗೆ ಕೊಡ್ತಾನೆ, ಅರ್ಜುನನಿಗೆ. ಯಾಕಂತ ಹೇಳಿದ್ರೆ ಅವ್ನು ನೋಡುವಂತದ್ದು ಅರ್ಜುನನ್ನ ಮೊದ್ಲು. ಸೊ ಅರ್ಜುನ ಹೇಳ್ತಾನೆ, ನನಗೆ ಭಗವಂತ ನೀನಿದ್ರೆ ಸಾಕು ಅಂತ ಹೇಳಿ. ಅವನು ದುರ್ಯೋಧನನಿಗೆ ಖುಷಿ ಆಗತ್ತೆ, ಇವನೆಂತ ಮೂರ್ಖ, ಭಗವಂತ ಅಲ್ಲ ಇವನ್ನ ಕೇಳ್ತಾ, ಅವನು ಹೇಗೂ ಏನು ಮಾಡೋದಿಲ್ಲ, ಆದ್ರೂ ಸಹ ಅವನನ್ನ ಕೇಳ್ತಾ ಇದ್ದಾನೆ, ನನಗೆ ಅಂದ್ರೆ ಅವನ ನಾರಾಯಣಿ ಸೇನೆ ಬೇಕು ಅಂತ ಹೇಳಿ ಅವನು ಸೇನೆಯನ್ನ ಅವನು ಬುದ್ಧಿವಂತ ಅಂತ ಅವನ ತಲೆಯಲ್ಲಿ. ಅಂದ್ರೆ ಅವನಿಗೆ ಗೊತ್ತಿಲ್ಲ ಕೃಷ್ಣ ಇರೋ ಕಡೆ ಕೃಷ್ಣ ಇರೋ ಕಡೆ ವಿಜಯ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಕೃಷ್ಣ ಯಾವಾಗಲೂ ಭಕ್ತರಿಗೆ ಹಾಗೂ ಅವನ ಭಕ್ತೋಸಿ ಮೇ ಸಖಾ ಚೇತಿ ಶೃಣುಮೆ ಪರಮಂ ವಚಃ ಅಂತ ಹೇಳಿ ನಿನ್ನೆ ಇದ್ರಲ್ಲೂ ಸಹ ನೋಡಿದ್ವಿ. ಸೊ ಕೃಷ್ಣ ಪ್ರಿಯವಾಗಿರೋರಿಗೆ ಈ ಒಂದು ಜ್ಞಾನವನ್ನ ವಿವರಿಸುವಂತದ್ದು, ಹಾಗೂ ಈ ರಾಕ್ಷಸ ಪ್ರವೃತ್ತಿಯವರಿಗೆ ಅದರ ಅರ್ಥ ಸಹ ಆಗುದಿಲ್ಲ, ಆಧ್ಯಾತ್ಮಿಕವಾದ ಜ್ಞಾನ. ನಮೇ ವಿದುಸ್ಸುರ ಗಣಾಃ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಯಲ್ಲೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಸೊ ಕೃಷ್ಣನೇ ಎಲ್ಲರಿಗೂ ಮೂಲ ಆಗಿರೋದ್ರಿಂದ ಹೇಗೆ ಅವರನ್ನ ಅರಿಯಕ್ಕೆ ಸಾಧ್ಯ? ಅಂದ್ರೆ ಕೃಷ್ಣನ ಮೂಲ ಯಾರಿಗೂ ಗೊತ್ತಿಲ್ಲ. ಅವನು ಕೃಷ್ಣ ಆದಿಪುರುಷ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಅಂತ ಹೇಳ್ತೀವಿ. ಅಂದ್ರೆ ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹಃ ಅನಾದಿರ್ ಆದಿರ್ ಗೋವಿಂದಃ ಸರ್ವ ಕಾರಣ ಕಾರಣ. ಸೊ ಕೃಷ್ಣನ ಆರ್ಯಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೃಷ್ಣ ಇಲ್ಲಿ ಹೇಳುವಂತದ್ದು ಮಹರ್ಷಿಗಳಾಗಲಿ ಹಾಗೂ ದೇವತೆಗಳಾಗಲಿ ಯಾರು ನನ್ನ ಆರ್ಯಕ್ಕೆ ಸಾಧ್ಯ ಇಲ್ಲ, ನಾನೇ ಮೂಲನು, ಎಲ್ಲರಿಗೂ ನಾನೇ ಮೂಲ. ಸೊ ಇಲ್ಲಿ ಕೃಷ್ಣ ಅಂದ್ರೆ ದೇವಕಿ ಅಂದ್ರೆ ಕೃಷ್ಣ ಹುಟ್ಟುವ ಟೈಮ್ ಆಗಿರುವಾಗ ಎಲ್ಲಾ ದೇವತೆಗಳು ಬಂದು ಅಲ್ಲಿ ಪ್ರಾರ್ಥನೆ ಅಂದ್ರೆ ಆ ಒಂದು ಅಂದ್ರೆ ಅದನ್ನ ನೋಡೋದಕ್ಕೋಸ್ಕರ ಕಾತುರರಾಗಿ ಎಲ್ಲರೂ ಬಂದು ಕಾಯ್ತಾ ಇರುವಂತದ್ದು. ದೇವತೆಗಳೆಲ್ಲ ನೋಡಿ ಪ್ರೇಯರ್ ಮಾಡುವಂತದ್ದು. ಕೃಷ್ಣ ಅಂದ್ರೆ ಈ ಲೀಲೆಯನ್ನ ಮಾಡಕ್ಕೆ ಪರಮಾತ್ಮನೇ ಬರ್ತಾ ಇದ್ದಾನೆ ಅಂತ ಹೇಳುವಾಗ ಎಲ್ಲಾ ದೇವತೆಗಳು ಬಂದು ಅಲ್ಲಿ ಸೇರಿರುವಂತದ್ದನ್ನ ನೋಡ್ಬೋದು ನಾವಿಲ್ಲಿ.
ಹಾಗೂ ಕೃಷ್ಣ ಬರುವಂತದ್ದು ಅವನ ಆಧ್ಯಾತ್ಮಿಕ ಶರೀರದಲ್ಲಿ. ಯೋ ಮಾಮಜಮನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ನೋಡಿ, ಕೃಷ್ಣ ಮತ್ತೆ ಮತ್ತೆ ಹೇಳುವಂತದ್ದು ಅಂದ್ರೆ ಕೃಷ್ಣನನ್ನ ಜನ್ಮವಿಲ್ಲದವನು, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಏವಂ ಯೋ ವೇದಿ ತತ್ವತಃ ತ್ಯಕ್ವಾ ಜೈವ ಪುನರ್ಜನ್ಮ ಮೇತಿ ನೈತಿ ಮೇತಿ ಸೋರ್ಜುನ. ಸೊ ಕೃಷ್ಣನನ್ನ ಯಥಾರ್ಥವಾಗಿ ಯಾರು ಅರ್ಥ ಮಾಡ್ಕೊಳ್ತಾರೆ, ಜನ್ಮವಿಲ್ಲದವನು ಅನಾದಿ ಪುರುಷ ಅಂತ ಹೇಳಿ ಯಾರು ಅರ್ಥ ಮಾಡ್ಕೊಳ್ತಾರೆ ಅವನಿಗೆ ಮತ್ತೆ ಜನ್ಮ ಮೃತ್ಯು ಇಲ್ಲ, ಅವನು ಎಲ್ಲಾ ಭ್ರಾಂತಿಗಳಿಂದ ದೂರ ಆಗ್ತಾನೆ ಹಾಗೂ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದ್ತಾನೆ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಏಷಾಂ ಲೋಕ ಇಮಾ ಪ್ರಜಾಃ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವವಾದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲರೂ ಅವರ ಸಂತಾನದವರೇ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಕೃಷ್ಣನಿಂದ ಈಗ ನಮಿಗೆಲ್ಲಾದ್ರೆ ಈಗ ಹೇಗೆ ಅಂತ ಹೇಳಿದ್ರೆ, ನಮಗೆ ಜನ್ಮ ಅಂತ ಹೇಳಿದ್ರೆ ತಾಯಿಯ ಒಂದು ಗರ್ಭದಿಂದ ಆಗುವಂತದ್ದು ಅಲ್ವಾ. ಸೊ ಆದ್ರೆ ಕೃಷ್ಣನ ಹುಟ್ಟು ಆಗಲಿ ಎಲ್ಲವೂ ದಿವ್ಯವಾದದ್ದು ಹಾಗೂ ಕೃಷ್ಣ ನಮ್ಮ ಹಾಗೆ ಅಪಿಯರ್ ಆಗುವಂತದ್ದಲ್ಲ. ಸೊ ಕೃಷ್ಣ ಆಧ್ಯಾತ್ಮಿಕ ದೇಹದಲ್ಲಿ ಬರುವಂತದ್ದು. ಹಾಗೆ ಇಲ್ಲಿ ಕೃಷ್ಣ ಹೇಳುವಂತದ್ದು ನನ್ನ ಮನಸ್ಸಿಂದ ಬಂದವರು. ಈಗ 4 ಮಹರ್ಷಿಗಳು ಯಾರೆಲ್ಲ ಅಂತ ಹೇಳಿದ್ರೆ ಸನಕ, ಸನಾತನ, ಸನಂದನ ಹಾಗೂ ಸನತ್ ಕುಮಾರ ಅಂತ ಹೇಳಿ ಇವರು ಬ್ರಹ್ಮನ ಮಾನಸ ಪುತ್ರರು. ಸೊ ಕೃಷ್ಣ ಹೇಳುವಂತದ್ದು ನನ್ನ ಮನಸ್ಸಿನಿಂದ ಹುಟ್ಟಿದವರು. ಸೊ ಹೇಗೆ ಸಾಧ್ಯ ಇದು ನಮಗೆ ಅರ್ಥ ಆಗಕ್ಕೆ ಕಷ್ಟ. ಯಾಕೆಂದ್ರೆ ಇದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತೀವಿ. ಸೊ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್. ಸೊ ಇಟ್ ಈಸ್ ಟೋಟಲಿ ಇನ್ಕನ್ಸೀವಬಲ್. ಸೊ ಇದನ್ನ ಯಾರು ಮಾಡಿರೋದು ಅಂದ್ರೆ ಚೈತನ್ಯ ಮಹಾಪ್ರಭುಗಳು, ಅವರು ಕೃಷ್ಣನೇ. ಸೊ 500 ವರ್ಷದಿಂದ ಚೈತನ್ಯ ಮಹಾಪ್ರಭುಗಳು ಈ ಫಿಲಾಸಫಿಯನ್ನ ಕೊಟ್ಟಿದ್ದಾರೆ. ಈಗ 4 ಸಂಪ್ರದಾಯಗಳಲ್ಲಿ ಬ್ರಹ್ಮ ಮಾಧವ ಗೌಡಿಯ ಸಂಪ್ರದಾಯ ನಮ್ದು ಇಸ್ಕಾನ್ ನಾವು ಫಾಲೋ ಮಾಡುವಂತದ್ದು, ಹಾಗೂ ಬೇರೆ ರಾಮಾನುಜ ಸಂಪ್ರದಾಯ ಮತ್ತು ಸ್ತ್ರೀ ಸಂಪ್ರದಾಯ ಹಾಗೂ 4 ನಿಂಬಾಕರ್ ಅಂದ್ರೆ 4 ಕುಮಾರರದ್ದು ಆ ಸಂಪ್ರದಾಯ. ಅದೆಲ್ಲದರಲ್ಲೂ 2 ತತ್ವಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಬೇರೆ ಸಂಪ್ರದಾಯಗಳಿಂದ 2 ತತ್ವಗಳನ್ನ ತಗೊಂಡು ಮಾಡಿರುವಂತದ್ದು. ಸೊ ಅದರಲ್ಲಿ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳಿ. ಸೊ ಇದ್ರ ಹೇಗೆ ಅಂತ ಹೇಳಿದ್ರೆ ನಾವೀಗ ಕೃಷ್ಣ ಹೇಳ್ತಾನೆ ಬ್ರಹ್ಮ ಸಂಹಿತೆಯಲ್ಲಿ ಸಹ ಬ್ರಹ್ಮ ಹೇಳುವಂತದ್ದು, ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ, ಯಾರ ಅಂಗಗಳಿಂದ ಒಂದು ಅಂಗದಿಂದ ಇನ್ನೊಂದು ಅಂಗಗಳ ಕೆಲಸವನ್ನ ಮಾಡ್ಬೋದು ಅಂತ ಹೇಳಿ. ಸೊ ಕೃಷ್ಣನಿಗೆ ಎಲ್ಲಾ ಸಾಧ್ಯ. ಹಾಗಾಗಿ ಮನಸ್ಸಿನಿಂದ ಇಲ್ಲಿ ಹೇಳುವಂತದ್ದು ಕೃಷ್ಣ ನನ್ನ ಮನಸ್ಸಿನಿಂದ ಹುಟ್ಟಿರುವಂತದ್ದು ಹಾಗೂ ನಾವು ಗರ್ಭೋದಕ ಶಾಹಿ ವಿಷ್ಣುವಿನ ಹೊಕ್ಕಳಿಂದ ಹುಟ್ಟುವಂತದ್ದು ಬ್ರಹ್ಮ. ಹೇಗೆ ಇದೆಲ್ಲ ಸಾಧ್ಯ ಅಂದ್ರೆ ಭಗವಂತನಿಗೆ ಸಾಧ್ಯ ಆಗುವಂತದ್ದು ಅಂದ್ರೆ ಇದು ನಮ್ಮ ಸಣ್ಣ ಮೆದುಳಿಗೆ ಇದು ಅರ್ಥ ಆಗೋದಿಲ್ಲ. ಸೊ ಯಾಕೆಂತ ಹೇಳಿ ಹಾಗಾಗಿ ನಾವು ಈ ಶಾಸ್ತ್ರಗಳನ್ನ ಹೇಗಿದೆಯೋ ಯಥಾರ್ಥವಾಗಿ ಒಪ್ಕೊಳ್ಬೇಕು. ಸೊ ಮತ್ತೆ ಸಪ್ತ ಋಷಿಗಳು ಯಾರೆಲ್ಲ, ಅಗಸ್ತ್ಯ, ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ವಿಶಿಷ್ಟ ಹಾಗೂ ವಶಿಷ್ಠ ಹಾಗೂ ವಿಶ್ವಾಮಿತ್ರರು. ಸೊ ಇವರು ಸಪ್ತ ಋಷಿಗಳು. ಇವರು ಸಹ ಇವರೆಲ್ಲ ಅವನ ಕೃಷ್ಣನಿಂದ ಬಂದವರು. ಹಾಗೂ ಈಗ ಎಷ್ಟೊಂದು ಬ್ರಹ್ಮಾಂಡಗಳಿದೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳುವಂತದ್ದು ಒಂದು ಸಾಸಿವೆ ಬಕೆಟ್ ಅಲ್ಲಿ ಸಾಸಿವೆ ಇದ್ರೆ ಫುಲ್ಲು ಆ ಬಕೆಟ್ ಅಲ್ಲಿ ಇರುವ ಒಂದು ಸಣ್ಣ ಸಾಸಿವೆ ಏನಿದೆ ಅದು ನಮ್ಮ ಬ್ರಹ್ಮಾಂಡ ಅಂತ ಹೇಳಿದ್ರೆ ಯೋಚನೆ ಮಾಡಿ ಎಷ್ಟು ಬ್ರಹ್ಮಾಂಡಗಳಿದೆ. ಹಾಗಾದ್ರೆ ನಾವು ಏನೂ ಅಲ್ಲ, ನಾವು ಜಸ್ಟ್ ಇನ್ಸಿಗ್ನಿಫಿಕೆಂಟ್. ನಾವು ಜಾಸ್ತಿ ಶಾಸ್ತ್ರವನ್ನ ತಿಳ್ಕೊಂಡಷ್ಟು, ಕೃಷ್ಣನ ತಿಳ್ಕೊಂಡಷ್ಟು ನಮಗೆ ಏನು ಗೊತ್ತಾಗುವಂತದ್ದು, ನಾವು ತುಂಬಾ ಇನ್ಸಿಗ್ನಿಫಿಕೆಂಟ್. ಸೊ ಕೃಷ್ಣ ಯಾಕೆ ಕೃಷ್ಣನ ಬಗ್ಗೆ ಇಷ್ಟೆಲ್ಲ ಹೇಳುವಂತದ್ದು ಅಂದ್ರೆ ನಾವು ಭಕ್ತಿಯಲ್ಲಿ ಸ್ಟಡಿ ಆಗ್ಲಿ, ಅಂದ್ರೆ ನಮಗೆ ಒಂದು ಸ್ಟ್ರಾಂಗ್ ಆಗ್ಲಿ, ನಮ್ಮ ಒಂದು ಬಿಲೀಫ್ ಏನಿದೆ ನಮ್ದು ಏನು ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಾವು ಹೊರಗಡೆ ಬರ್ಬೇಕು. ಸೊ ಹಾಗಾಗಿ ಜ್ಞಾನವನ್ನೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಕೃಷ್ಣ ಕೊಡುವಂತದ್ದು. ಸೊ ಹಾಗಾಗಿ ಎಲ್ಲಾ ಪ್ಲಾನೆಟ್ ಅಲ್ಲೂ ಅವರ ಸಂತತಿಗಳೇ ಇರುವಂತದ್ದು. ಅಂದ್ರೆ ಶುರುವಲ್ಲಿ ಯಾರು ಇಲ್ಲ, ತುಂಬಾ ಕಡಿಮೆ ಜನ ಇದ್ದಿದ್ದು, ಈಗ ಅವರಿಂದ ಆಗಿರುವಂತದ್ದು. ಸೊ ಮೊದ್ಲಿಗೆ ಬ್ರಹ್ಮ ಹುಟ್ಟುವಾಗ, ಬ್ರಹ್ಮನ ಸೃಷ್ಟಿಯಾದಾಗ ಬ್ರಹ್ಮನಿಗೆ ಏನು ಅಂತ ಗೊತ್ತಾಗಲ್ಲ ಅಂತೆ. ಅವನು
ಹುಟ್ಟಿದ ಕೂಡ್ಲೆ ಅಂದ್ರೆ ಅದು ಓಷನ್ ಇರುತ್ತೆ, ಗರ್ಭೋದಕ ಶಾಹಿ ಓಷನ್, ಅದು ಅಂದ್ರೆ ಫುಲ್ ನೀರಲ್ಲಿ ತುಂಬಿರುವಂತದ್ದು ಗರ್ಭೋದಕ ಶಾಹಿ, ಅಲ್ಲಿ ನೀರಿನಲ್ಲಿ ಇರುವಂತದ್ದು ಗರ್ಭೋದಕ ಶಾಹಿ ವಿಷ್ಣು. ಸೊ ಆ ವಿಷ್ಣು ಇದು ಬ್ರಹ್ಮ ಬಂದಾಗ ಅವನು ಮೇಲೆ ಮೇಲೆ ಹೋಗುವಂತದ್ದು, ಅಂದ್ರೆ ಅವನಿಗೆ ಏನ್ ಗೊತ್ತಾಗೋದಿಲ್ಲ ಅಂತ ಏನ್ ಮಾಡ್ಬೇಕು ಅಂತ. ಸೊ ಅವನು ಮೇಲೆ ಹೋಗ್ತಾ ಇರ್ತಾನೆ. ಅಂದ್ರೆ ಫುಲ್ಲು ಕತ್ತಲೆ ಆಗ, ಫುಲ್ ಎಲ್ಲಿ ನೋಡಿದ್ರು ಡಾರ್ಕ್ನೆಸ್ ಇರುತ್ತೆ. ಅವನ ಉದ್ದೇಶ ಏನು, ಅವನು ಎಲ್ಲಿಂದ ಬಂದ, ಹೇಗೆ ಬಂದ, ಅವನ ಸೃಷ್ಟಿ ಅವನಿಗೆ ಗೊತ್ತಿಲ್ಲ. ಆಗ ಅವನಿಗೆ ಅವನು ಥ ಪ ಅಂತ ಒಂದು ಸೌಂಡ್ ಬರುತ್ತಂತೆ, ಅದು ದೇವ್ರು ಮಾಡುವಂತದ್ದು. ಟ ಪ ಅಂತ ಬಂದಿದ್ದ ಕೂಡ್ಲೆ ಕೂಡ್ಲೆ ಏನ್ ಮಾಡ್ತಾನೆ, ಅವ್ನು ತುಂಬಾ ಬುದ್ಧಿವಂತ, ಅಂದ್ರೆ ಅವ್ನ ಆತರ ಸೃಷ್ಟಿ ಮಾಡಿದಾನೆ ದೇವ್ರು, ಫುಲ್ಲು ಪವರ್ ಕೊಟ್ಟು ಬ್ರಹ್ಮನಿಗೆ. ಟ ಪ ಅಂತ ಸೌಂಡ್ ಬಂದಿದ್ ಕೂಡ್ಲೆ ಕೂಡ್ಲೆ ಮೆಡಿಟೇಷನ್ ಮಾಡಕ್ ಶುರು ಮಾಡ್ತಾನೆ. ಸೊ 1000 ವರ್ಷಗಳನ್ನ ಅವನು ಧ್ಯಾನ ಮಾಡ್ತಾನಂತೆ. 1000 ವರ್ಷ ಅಂದ್ರೆ ನಮ್ಮ 1000 ವರ್ಷ ಅಲ್ಲ, ಅವರ 1000 ವರ್ಷ, ದೇವತೆಗಳ 1000 ವರ್ಷ. ಸೊ ನಮ್ಮ 1000 ವರ್ಷಕ್ಕೂ ದೇವತೆಗಳ ವರ್ಷಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಮ್ಮದು 1 ವರ್ಷ, ದೇವತೆಗಳ 1 ದಿನ. ಆಯ್ತಾ? ನಮ್ದು 365 ದಿನಗಳೇನಿದೆ ಅದು ಅವರ 1 ದಿನ. ನಾವು ಅಂದ್ರೆ ಒಂದು ದಿನ. ಹಾಗೆ ಅಂತಹ 1000 ವರ್ಷ ತಪಸ್ ಮಾಡಿದ ಮೇಲೆ ಕೃಷ್ಣ ಕಾಣಿಸ್ಕೊಳ್ಳುವಂಥದ್ದು. ಆಗ ಕೃಷ್ಣ ಪ್ಲೀಸ್ ಆಗಿ, ಅವನ ತಪಸ್ಸಿಗೆ ಪ್ಲೀಸ್ ಆಗಿ ಕೃಷ್ಣ ಹೇಳ್ತಾನೆ, ನಿನ್ನ ಉದ್ದೇಶ ನೀನು ಸೃಷ್ಟಿ ಮಾಡ್ಬೇಕು ನೀನು ಅಂತ ಹೇಳಿ. ಆಮೇಲೆ ಅವನು ಸೃಷ್ಟಿ ಮಾಡುವಂಥದ್ದು. ಸೊ ಹಾಗಾಗಿ ಇದೆಲ್ಲ ನಾವು ಭಾಗವತಮಲ್ಲಿ ತಿಳ್ಕೊಬಹುದು ಈ ವಿಷಯಗಳೆಲ್ಲ. ಬಟ್ ನಾವು ಅಂದ್ರೆ ಶಾಸ್ತ್ರಗಳನ್ನ ಇರೋದನ್ನ ಯಥಾರ್ಥವಾಗಿ ಒಪ್ಕೊಳ್ಬೇಕು. ಸೊ ಮನುಷ್ಯನ ಸೃಷ್ಟಿ ನೋಡಿ ಹಾಗೂ ಭಗವಂತನ ಸೃಷ್ಟಿ, ನಾವು ಏನಿದೆ ಅಲ್ಲಿ ಮೇನ್ ವ್ಯತ್ಯಾಸ ನಾವು ನೋಡ್ಬೋದು. ಸೊ ಭಗವಂತನ ಇದೀಗ ನಾವು ಮಾಡಿರುವಂತ ಯಾವುದೇ ಸೃಷ್ಟಿ ಇರ್ಬೋದು, ಇದೆಲ್ಲ ನಮಗೆ ನೋಡುವಾಗ ಅಡ್ವಾನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಸೈನ್ಸ್ ಮಾಡಿರುವಂತದ್ದು ಎಂತ ಅಡ್ವಾನ್ಸ್, ಅಂದ್ರೆ ಹೇಗೆಲ್ಲ ಮನುಷ್ಯನಿಗೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ಇದೆಲ್ಲ ಈ ವಿಮಾನ ಅನ್ನೋ ಕಾನ್ಸೆಪ್ಟ್ ಆಲ್ರೆಡಿ ಇದೆ ಭಾಗವತಮಲ್ಲಿ. ನಾವು ಎಷ್ಟೋ ಕಡೆ ನೋಡ್ತೀವಿ. ಚಿತ್ರಕೇತು ಮಹಾರಾಜ್ ಅವರು ಸಹ ಆಕಾಶದಲ್ಲಿ ಯಾನ ಮಾಡ್ತಾ ಇದ್ರು, ಈ ಆಕಾಶದಲ್ಲಿ ವಿಮಾನದಲ್ಲಿ. ಆಮೇಲೆ ಇನ್ಯಾರು, ರಾವಣ ಕರ್ಕೊಂಡು ಪುಷ್ಪಕ ವಿಮಾನ. ಹೇಗೆ ಈ ತರ ಒಂದು ಕಾನ್ಸೆಪ್ಟ್ ಇತ್ತು ಆವಾಗ್ಲೇನೆ ಇದೆ, ಅದನ್ನ ನಾವು ಈಗ ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಇರ್ಬೋದು. ಆದರೆ ಇದೆಲ್ಲ ಮೊದ್ಲೇ ಇತ್ತು. ಮತ್ತು ಅದೆಲ್ಲ ಹೇಗೆ ಅಂತ ಹೇಳಿದ್ರೆ, ಈಗೆಲ್ಲ ನಾವು ಪ್ರಭುಪಾದ ಹೇಳುವಂತದ್ದು, ಈಗ ನಾವು ಮಾಡುವಂತದ್ದೆಲ್ಲ ಎಂತ ಎಷ್ಟು ಹಾಳ್ ಮಾಡ್ತೀವಿ, ಪ್ರಕೃತಿಗೆಲ್ಲ ಹಾಳು ಮಾಡಿ ಮಾಡುವಂತದ್ದು. ಅಂದ್ರೆ ಎಷ್ಟು ತೊಂದರೆಗಳು, ಎಷ್ಟು ಗಿಡ ಮರ ಕಡ್ದು ನಾವು ಸಿವಿಲೈಸೇಷನ್ ಇಂಪ್ರೂವ್ಮೆಂಟ್, ಇಂಡಸ್ಟ್ರಿಯಲೈಸೇಷನ್ ಅನ್ನೋ ಹೆಸರಲ್ಲಿ ನಾವು ಸೃಷ್ಟಿಯನ್ನ ಹಾಳು ಮಾಡ್ತಾ ಇದೀವಿ. ಆದ್ರೆ ಆಗೆಲ್ಲ ಹೇಗೆ ಅಂತ ಹೇಳಿದ್ರೆ, ಒಂದು ಮಂತ್ರದಿಂದ ಕರ್ದಭ ಮುನಿ ದೇವಹೂತಿ ಅವನ ಹೆಂಡತಿಯನ್ನ, ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಅವನಿಗೆ ಮಕ್ಳಿರಲ್ಲ, ಅವನು ಎಷ್ಟೋ ತಪಸ್ಸು ಮಾಡಿ ಆಮೇಲೆ ಕೊನೆಯಲ್ಲಿ ಹೆಂಡತಿಯನ್ನ ಅವಳ ಖುಷಿಗೋಸ್ಕರ ಅವನು ಏನ್ ಮಾಡ್ತಾನೆ, ಎಲ್ಲಾ ಪ್ರಪಂಚವನ್ನೆಲ್ಲ ಕರ್ಕೊಂಡು ಹೋಗಕ್ಕೋಸ್ಕರ ಅವನ ಒಂದು ಆಧ್ಯಾತ್ಮಿಕ ಅಂದ್ರೆ ಯೋಗಿಕ್ ಮಿಸ್ಟಿಕ್ ಪವರ್ ಅಂತ ಏನ್ ಹೇಳ್ತೀವಿ, ಆ ಯೋಗ ಶಕ್ತಿಯಿಂದ ಅವನು ವಿಮಾನವನ್ನ ಮಾಡುವಂಥದ್ದು. ಆಗ ವಿಮಾನ ಮಾಡಿ ವಿಮಾನದಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅಲ್ಲಿ ಯಾವುದೇ ಒಂದು ಕೆಮಿಕಲ್ ಇದು ಏನಂತಾರೆ ಇಂಡಸ್ಟ್ರಿಯಲೈಸೇಷನ್ ಆಗ್ಲಿ ಅದೆಲ್ಲ ಏನಿಲ್ಲ. ಎಲ್ಲಿ ನಾವು ಭಾಗವತಮಲ್ಲಿ ನೋಡಿದ್ರು ಸಹ ಇಂಡಸ್ಟ್ರೀಸ್ ಬಗ್ಗೆ ಎಲ್ಲ ಎಲ್ಲೂ ಇಲ್ಲ. ಸೊ ಹಾಗಾಗಿ ಅವನೊಂದು ಆಧ್ಯಾತ್ಮಿಕ ಶಕ್ತಿಯಿಂದ ಮಾಡುವಂಥದ್ದು ಹಾಗೂ ಪ್ಯಾಲೇಸ್ ಮಾಡುವಂಥದ್ದು ಎಲ್ಲವೂ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ. ಕೃಷ್ಣ ಸಹ 16,108 ಅವನ ರಾಣಿಯರನ್ನ ಇಟ್ಕೊಳಕ್ಕೆ ಅಷ್ಟು ಪ್ಯಾಲೇಸ್ ಹೇಗ್ ಮಾಡಿರುವಂತದ್ದು, ಅದೆಲ್ಲ ಆಗ ಅವರ ಶಕ್ತಿಯಿಂದ ಸಾಧ್ಯ ಇತ್ತು, ಯೋಗಿಕ್ ಪವರ್ ಇಂದ. ಸೊ ಹಾಗಾಗಿ ನಾವೆಲ್ಲ ಮಾಡುವಂತದ್ದೇನು, ಎಲ್ಲವನ್ನ ಕೃಷ್ಣನದ್ದೇ ಸಂಪನ್ಮೂಲವನ್ನೇ ತಗೊಂಡೇ ಮಾಡುವಂತದ್ದು. ಆದ್ರೆ ನಮಗೆ ಅಹಂ, ಸೈಂಟಿಸ್ಟ್ ಗಳಿಗೆ ತುಂಬಾ ಅಂದ್ರೆ ಅಹಂ ಇರುತ್ತೆ, ನಾನೇ ಮಾಡಿರುವಂತದ್ದು. ಈಗ ಕಂಪ್ಯೂಟರ್ ಕಂಡುಹಿಡಿದಿರುವಂತದ್ದು ಎಲ್ಲವೂ ಸಹ ಮನುಷ್ಯ ಮಾಡಿರುವಂತದ್ದು. ಯಾವ್ದು ಕ್ಷಣಿಕ ಇಲ್ಲ, ಅಂದ್ರೆ ಸಾರಿ ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಏನು ಅಂದ್ರೆ ಸ್ವಲ್ಪ ವರ್ಷ ಬರುವಂತದ್ದು. ಮೊಬೈಲ್ ಅಂತೂ ನಾವು ಲೈಕ್ 6 ತಿಂಗಳು ಅಥವಾ 1 ವರ್ಷ ಆಗುವಾಗ ಅದನ್ನ ಚೇಂಜ್ ಮಾಡ್ಬೇಕು, ಅದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರುವಂತದ್ದು. ಸೊ ನಮ್ಮ ಕ್ರಿಯೇಷನ್ ಈ ತರ ಇದೆ ಸೃಷ್ಟಿ. ಹಾಗೂ ಭಗವಂತನ ಕ್ರಿಯೇಷನ್ ಎಷ್ಟು ಸುಂದರ, ಹೇಗೆ ಈ ತರ ಒಂದು ಸೃಷ್ಟಿ ಮಾಡಿದ ಅಂದ್ರೆ ನಾವು ಯಾವುದೇ ಒಂದು ನೋಡ್ಬೋದು, ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ವೆರೈಟಿ ಇದೆ ಕೃಷ್ಣನ ಕ್ರಿಯೇಷನ್ ಅಲ್ಲಿ. ಎಷ್ಟು ಹೂಗಳಿವೆ, ಲಕ್ಷಾಂತರ ಹೂಗಳು, ಎಲ್ಲವೂ ಸುಂದರ, ಎಲ್ಲದ್ರಲ್ಲೂ ಏನೋ ಒಂದು ಉಪಯೋಗ ಇರುವಂತದ್ದು, ಯಾವುದೇ ಒಂದು ವೇಸ್ಟ್ ಆಗುವಂತದ್ದಿಲ್ಲ ಕೃಷ್ಣನ ಒಂದು ಸೃಷ್ಟಿಯಲ್ಲಿ. ಒಂದು ಪಕ್ಷಿಗಳಿರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು ಅಥವಾ ಹಕ್ಕಿಗಳು, ಎಲ್ಲವೂ ಎಷ್ಟು ಸುಂದರ ಅಲ್ವಾ ಕೃಷ್ಣನ ಕ್ರಿಯೇಷನ್ ಅಲ್ಲಿ. ಹಾಗೂ ಮನುಷ್ಯನ ಒಂದು ಸೃಷ್ಟಿ ಏನಿದೆ ಇದು ಸಹ ತುಂಬಾ
ಆಶ್ಚರ್ಯಕರವಾಗಿರುತ್ತೆ ನಮಗೆ. ಒಂದು ಕಣ್ಣಿನ ರೆಟಿನಾ ಅಂತ ಹೇಳಿದ್ರೆ, ಅಂದ್ರೆ ಕಣ್ಣಿನಲ್ಲೇ ಎಷ್ಟೊಂದು ಸೆಲ್ಸ್ ಇದೆ ಅಂತ, ಅಂದ್ರೆ ನರ್ವ್ಸ್ ಇದೆ, ಮೋರ್ ದನ್ 40. ಹೇಗೆ ಇದೆಲ್ಲ ಆಯ್ತು ಅಂದ್ರೆ ಈ ಸೃಷ್ಟಿಯನ್ನ ನೋಡುವಾಗ ಇವರು ನಾಸ್ತಿಕರು ಹೇಳುವಂತದ್ದು ಅದಷ್ಟಕ್ಕೆ ಆಯ್ತು, ಒಂದು ಎಕ್ಸ್ಪ್ಲೋಷನ್ ಇಂದ ಸೃಷ್ಟಿ ಹೇಗೆ ಸಾಧ್ಯ, ಇಷ್ಟು ಕ್ಲೀನ್ ಆಗಿ ಒಂದು ಇಂಜಿನಿಯರಿಂಗ್ ಮಾಡಿದಾನೆ ಕೃಷ್ಣ. ಇಸ್ ಅ ಬೆಸ್ಟ್ ಇಂಜಿನಿಯರ್ ಅಂತ ಹೇಳ್ಬೋದು. ಅಂದ್ರೆ ಮೋಸ್ಟ್ ಇಂಟೆಲಿಜೆಂಟ್ ಇಂಜಿನಿಯರ್ ಕೃಷ್ಣ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿದೆ ಎಲ್ಲಾ ಅಂಗಗಳು ಸರಿಯಾಗಿ ಕೆಲಸ ಮಾಡುವಂತದ್ದು ಹೇಗೆ ಸಾಧ್ಯ? ಇದು ಯಾರೇ ಒಬ್ರು ಅಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಅರ್ಥ ಆಗುವಂತದ್ದು, ಇದರ ಹಿಂದೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತ. ಆದ್ರೆ ಇದು ನಾಸ್ತಿಕರಿಗೆ ಅರ್ಥ ಆಗೋದಿಲ್ಲ. ಏತಾಂ ವಿಭೂತಿ ಯೋಗಂಚ ಮಮ ಯೋ ವೇತಿ ತತ್ವತಃ ಸವಿಕಲ್ಪೇನ ಯೋಗೇನ ಯುಜ್ಯತೇನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿಯುವವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಸೊ ಯಾರು ಈ ಇದನ್ನ ಯಥಾರ್ಥವಾಗಿ ತಿಳ್ಕೊಳ್ತಾರೆ ಅಂದ್ರೆ ಒಬ್ಬ ಪ್ರಾಪರ್ ಒಂದು ಸರಿಯಾಗಿರುವಂತ ಗುರುಗಳ ಒಂದು ಏನಂತಾರೆ, ಇದೆಲ್ಲ ಜ್ಞಾನ ನಮಗೆ ತಿಳ್ಕೊಬೇಕಿದ್ರೆ ನಾವು ಗುರುಗಳ ಒಂದು ಅಂದ್ರೆ ಪ್ರಾಪರ್ ಒಂದು ಹ್ಯುಮಿಲಿಟಿಯಿಂದ ಗುರುಗಳನ್ನ ಅಪ್ರೋಚ್ ಮಾಡಿ. ಹಾಗೂ ಈಗ ನಮ್ಮ ಪ್ರಭುಪಾದ್ ಇಲ್ಲ ಆದ್ರೂ ಸಹ ಅವರ ಒಂದು ಜ್ಞಾನ ಎಲ್ಲ ಅವರ ಪುಸ್ತಕಗಳಿದೆ. ಇದೆಲ್ಲ ಪ್ರಭುಪಾದರ ಟ್ರಾನ್ಸೆಂಡೆಂಟಲ್ ಲಿಟ್ರೇಚರ್ಸ್. ಸೊ ಇದ್ರನ್ನ ನಾವು ಓದಿ ನಾವು ಈ ಜ್ಞಾನವನ್ನ ತಿಳ್ಕೊಬೇಕು. ಅಂದ್ರೆ ನಾವು ಶಿಕ್ಷಾ ಗುರುಗಳು ಯಾರಿದ್ದಾರೆ ಅವರಿಂದ ನಾವು ಈ ಜ್ಞಾನವನ್ನ ತಿಳ್ಕೊಳ್ಬೇಕು. ಆ ಹ್ಯುಮಿಲಿಟಿಯಿಂದ ನಾವು ತಿಳ್ಕೊಳ್ಳೋದ್ರಿಂದ ಆಗ ಮಾತ್ರ ಅವನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಸೊ ರೂಪ ಗೋಸ್ವಾಮಿ ಹೇಳುವಂತದ್ದು, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ ಅಂತ ಹೇಳಿದ್ರೆ, ಕೃಷ್ಣ ಯಾವಾಗ ಹೈಯೆಸ್ಟ್ ಭಕ್ತಿ ಅಂತ ಹೇಳಿದ್ರೆ ಯಾವುದು? ಕೃಷ್ಣನ ಒಂದು ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆಯಲ್ಲಿ ತೊಡಗುವಂತದ್ದು. ಋಷಿಕೇಶ ಸೇವನಂ ಅಂತ ಹೇಳಿದ್ರೆ, ನಮ್ಮ ಈ ಇಂದ್ರಿಯಗಳು ಇಂದ ಋಷಿಕೇಶ, ಇಂದ್ರಿಯಗಳ ಒಡೆಯ, ಮನಸ್ಸು ಹಾಗೂ ಇಂದ್ರಿಯಗಳ ಒಡೆಯ, ಅವನನ್ನು ನಾವು ಸೇವೆ ಮಾಡ್ತೀವಿ ಕಂಪ್ಲೀಟ್ ಆಗಿ ಯಾವಾಗ ನಾವು ತೊಡಗಿಸ್ಕೊಳ್ತೀವಿ, ಅದುವೇ ಪರಿಪೂರ್ಣವಾದ ಭಕ್ತಿ ಸೇವೆ ಅಂತ ಹೇಳಿ ರೂಪ ಗೋಸ್ವಾಮಿ ಸಹ ಹೇಳುವಂತದ್ದು. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. 4, 8, 9, 10, 11 ಸಾಧ್ಯವಾದ್ರೆ ಇದನ್ನ ಬೈ ಹಾರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮಗೀಗ ಪೂರ್ತಿ ಭಗವದ್ಗೀತಾ ನನಗೆ ಓದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಇದು 4 ಏನಿದೆ ಅದನ್ನ ಪ್ರಭುಪಾದ್ ಹೇಳ್ತಾರೆ, ಇದು ಎಸೆನ್ಸ್ ಆಫ್ ಭಗವದ್ಗೀತಾ ಅಂತ ಹೇಳಿದ್ರೆ ಕಂಪ್ಲೀಟ್ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅದು ಈ 4 ಶ್ಲೋಕಗಳಲ್ಲಿ ಇದೆಯಂತೆ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಭಾಗವತಂ 18,000 ಶ್ಲೋಕಗಳಿದೆ ಅದರಲ್ಲಿ, ಆಯ್ತಾ? ಸೊ ಅದೀಗ ನಮಗೆ ವೇದವ್ಯಾಸರು ಕೊಟ್ಟಿರೋದು. ಅದು ಮೊದ್ಲಿಗೆ ಕೃಷ್ಣ ಬ್ರಹ್ಮನಿಗೆ ಹೇಳಿದಾಗ 4 ಶ್ಲೋಕ ಹೇಳಿರುವಂತದ್ದು. ಅದನ್ನ ಅರ್ಥ ಮಾಡೋದಕ್ಕೋಸ್ಕರ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿರುವಂತದ್ದು. ಯಾಕಂದ್ರೆ ಇದೆಲ್ಲ ಗೌಪ್ಯವಾಗಿರುವಂತದ್ದು. ಇದು ನಮಗೆ ಅರ್ಥ ಆಗುವಂತದ್ದು ಹೇಗೆ? ಈಗ ವೇದಾಂತ ಸೂತ್ರಗಳೆಲ್ಲ ಒಂದು ಫಾರ್ಮುಲಾ ತರ ಇರುತ್ತೆ. ಅದನ್ನ ಬಿಡಿಸೋದು ಯಾರು? ಇವರು ವೇದವ್ಯಾಸರು. ಅಂದ್ರೆ ಅದಲ್ಲಿ ಅವರಿಗೆ ದೇವರಿಂದ ಸಾಕ್ಷಾತ್ಕಾರ ಆಗಿರುತ್ತೆ. ಹಾಗಾಗಿ ಅವ್ರು ಅದನ್ನ ಎಕ್ಸ್ಪ್ಯಾಂಡ್ ಮಾಡುವಂತದ್ದು. ಸೊ ಕೃಷ್ಣ ಜಸ್ಟ್ 4 ಶ್ಲೋಕ ಭಾಗವತಂ ಕೊಟ್ಟಿರುವಂತದ್ದು. ಅದು ಮತ್ತೆ ಅವರಿಂದ ನಾರದ ಮುನಿಗಳಿಗೆ ಬರುವಂತದ್ದು. ಸೊ ನಾರದ ಮುನಿ ಏನ್ ಮಾಡ್ತಾರೆ, ಸ್ವಲ್ಪ ದೊಡ್ಡ ಅಂದ್ರೆ ಅವರದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ ನಾರದ ಮುನಿಗಳಿಗೆ ಹೇಳುವಾಗ. ಆಮೇಲೆ ನಾರದ ಮುನಿಯಿಂದ ಮತ್ತೆ ಬರುವಾಗ ಏನಾಯ್ತು, ಆಮೇಲೆ ಇವರು ವ್ಯಾಸದೇವರು ಅದನ್ನ ಈಗ ನಮಗೆ 18,000 ಶ್ಲೋಕ ಈಗ ಏನಿದೆ ನಾವು ಕಲಿತೀವಿ, ಒಟ್ಟು 12 ಕ್ಯಾಂಟೋಸ್ ಇದೆ. ಸೊ 12 ಕ್ಯಾಂಟೋಗಳಲ್ಲಿ ಬರುವಂತದ್ದು. ಸೊ ಅದನ್ನ ಅಷ್ಟು ವಿವರಿಸಿರುವಂತದ್ದು. ಸೊ ಹಾಗಾಗಿ ಈಗ ಕೃಷ್ಣ ಇಲ್ಲಿ ಕೊಟ್ಟಿರುವಂತದನ್ನ ಇದನ್ನ ನಾವು ಸೊ ಈ 4 ಶ್ಲೋಕಗಳೇನಿದೆ 8, 9, 10, 11 ಈ 4ಅನ್ನ ನಾವು ಕಲ್ತ್ಕೊಂಡ್ರೆ ಸಾಕಂತೆ ನಮಗೆ ಇಡೀ ಭಗವದ್ಗೀತೆಯನ್ನೇ ಅರ್ಥ ಮಾಡ್ಕೊಳ್ಬಹುದು. ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗೂ ಪ್ರಭುಪಾದರ ಏನು ಭಾವಾರ್ಥ ಇದೆ ಅದನ್ನ ಕಂಪ್ಲೀಟ್ ಆಗಿ ಓದಿದ್ರಲ್ಲಿ. ಸೊ ಇಲ್ಲಿ ಏನ್ ಹೇಳಂತ, ಸಾರಿ, ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಮತ್ತೆ ಹೇಳುವಂತದ್ದು ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ಲಿ, ನಮಗೆ ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿ ಕೃಷ್ಣನ ಅಂತ ಹೇಳೋ ಉದ್ದೇಶಕ್ಕೋಸ್ಕರ. ಹಾಗೂ
ಇಲ್ಲಿ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ನಾವು ಮನೆಗೆ ಎಲ್ಲರೂ ಮನೆಗೆ ಹಾಲು ತರ್ತೀವಿ ಅಲ್ವಾ. ಸೊ ಹಾಲು ಎಲ್ಲಿಂದ ಬರುವಂತದ್ದು? ನಾವು ಅದು ಮೊದ್ಲಿಗೆ ಡೈರಿಯಿಂದ ಬರುವಂತದ್ದು. ಓಕೆ, ಇದಂದ್ರೆ ಇದಕ್ಕೆ ಹೇಳುವಂತದ್ದು ಇಮಿಡಿಯೇಟ್ ಕಾಸ್, ರೂಟ್ ಕಾಸ್ ಹಾಗೂ ಅಲ್ಟಿಮೇಟ್ ಕಾಸ್. ಸೊ ಇಮಿಡಿಯೇಟ್ ಕಾಸ್ ಬಂದು ಈ ಇದರಿಂದ, ಎಲ್ಲಿಂದ ನಾವು ಡೈರಿಯಿಂದ ಅಥವಾ ಅಂಗಡಿಯಿಂದ ತಗೊಂಡ್ ಬರ್ತೇವೆ, ಪ್ಯಾಕೆಟ್ ಹಾಲು ತರ್ತೇವೆ ಹಾಲ್ನ. ಸೊ ಅಲ್ಲಿಂದ ಅದು ಇಮಿಡಿಯೇಟ್ ಕಾಸ್ ಆಯ್ತು. ಆದರೆ ಆ ಹಾಲಿನ ಹಿಂದೆ ಹಾಲು ಹೇಗೆ ಬಂತು, ಯಾರಿಂದ ಬಂತು, ಎಲ್ಲಿಂದ ಬಂತು ಅಂತ ಹೇಳಿದ್ರೆ ದನ ಅಲ್ವಾ. ದನದಿಂದ ಹಾಲು ಬರುವಂತದ್ದು. ಸೊ ದನ ರಿಮೋಟ್ ಕಾಸ್, ಅಂದ್ರೆ ನಮಗೆ ಎದುರುಗಡೆ ಗೊತ್ತಾಗಲ್ಲ. ನಾವು ಜಸ್ಟ್ ತರುವಾಗ ನಮಗೆ ಅನ್ನುವಂಥದ್ದು ಓಕೆ ಹಾಲು ಬೇಕು, ಅಲ್ಲಿಂದ ತರೋಣ, ಅಂಗಡಿಯಿಂದ ತರೋಣ ಅಂತ ಹೇಳಿ ನಾವು ತರ್ತೀವಿ. ಬಟ್ ಆದ್ರೆ ಅದು ಹಿಂದೆ ಏನಿದೆ ಅದನ್ನ ಯೋಚನೆ ಮಾಡಿದ್ರೆ ನಾವು ರಿಮೋಟ್ ಕಾಸ್ ದನ. ಸೊ ದನ ಎಲ್ಲಿಂದ ಬಂತು? ದನವನ್ನ ಎಲ್ಲಾ ಸೃಷ್ಟಿಕರ್ತ ಅಹಂ ಬೀಜ ಪ್ರದಾಪಿತ, ಸೊ ಸರ್ವ ಯೋನಿಷು ಕೌಂತೆಯ ಅಂತ ಹೇಳಿದ್ರೆ ಕೃಷ್ಣನಿಂದ ಬಂದಿರುವಂತದ್ದು ದನ. ಹಾಗೂ ಕೃಷ್ಣ ಹೇಳುವಂತದ್ದು ಯಾವ್ದದು ನಮ್ಮ ಇದು ಪ್ರಾರ್ಥನೆಯಲ್ಲಿ ಬರುವಂತದ್ದು ಹೇ ಕೃಷ್ಣ ಕರುಣಾ ಸಿಂಧು. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ಸೊ ಕೃಷ್ಣ ಗೋಹಿತಾಯ. ಸೊ ಯಾಕೆ ಅವನು ಅದನ್ನ ಮಾಡಿರುವಂತದ್ದು, ಯಾಕೋಸ್ಕರ ಕೃಷ್ಣ ಮಾಡಿರುವಂತದ್ದು ಅಂತ ಹೇಳಿದ್ರೆ, ಅಂದ್ರೆ ಕೃಷ್ಣ ದನವನ್ನ ಇದು ಮಾಡಿರುವಂತದ್ದು, ಹಾಗೂ ಇದರ ಅಲ್ಟಿಮೇಟ್ ಕಾಸ್ ಕೃಷ್ಣ. ಸೊ ಕೃಷ್ಣ ಯಾಕೆ ಮಾಡಿರುವಂತದ್ದು ಈ ಸೃಷ್ಟಿಯನ್ನ, ದನವನ್ನ ಅಂತ ಹೇಳಿದ್ರೆ, ಹಾಗೂ ದನಕ್ಕೆ ಹಾಲು ಎಲ್ಲಿಂದ ಉತ್ಪತ್ತಿ ಆಗುವಂತದ್ದು? ಅದು ಹುಲ್ಲನ್ನ ತಿಂದು. ಸೊ ಹುಲ್ಲನ್ನ ತಿಂದು ಕೃಷ್ಣ ಈ ಹುಲ್ಲು ಯಾಕೆ ಮಾಡ್ದ? ಯಾಕೆ ಅಂತ ಹೇಳಿದ್ರೆ ಪ್ರಭುಪಾದ ಹೇಳುವಂತದ್ದು, ನಾವು ಈ ಹಾಲನ್ನು ಕುಡಿದು, ಆ ದನ ಕೊಡುವಂತ ಹಾಲನ್ನು ಕುಡಿದು ನಾವು ಬುದ್ಧಿವಂತರಾಗ್ಲಿ. ಆದ್ರೆ ಈಗ ಜನ ಏನ್ ಮಾಡ್ತಾ ಇದಾರೆ, ತುಂಬಾ ಜನ ಅಂದ್ರೆ ಬೇರೆ ಧರ್ಮದವ್ರು ಇರ್ಬೋದು, ಈಗಂತೂ ಎಲ್ಲ ಕೆಲವರು ಮಾಡ್ತಾರೆ, ಅಂದ್ರೆ ದನವನ್ನೇ ಸಾಯಿಸಿ ತಿನ್ನುವಂಥದ್ದು. ಆದ್ರೆ ಕೃಷ್ಣ ಹೇಳುವಂಥದ್ದು, ಕೃಷ್ಣನಿಗೆ ಪ್ರೀತಿಯಾಗಿರುವಂತದ್ದು ಗೋ ಬ್ರಾಹ್ಮಣ ಹಿತಾಯಚ. ಬ್ರಾಹ್ಮಣ ಅಂತ ಹೇಳಿದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಕಾರ್ಯದಿಂದ ಬ್ರಾಹ್ಮಣರಾಗಿರುವಂತವ್ರು. ಹಾಗೂ ಗೋ ಹಿತಾಯ. ಸೊ ಆ ದನ ಅದೆರಡು ಕೃಷ್ಣನಿಗೆ ಅದನ್ನ ಮಾಡಿದ್ರೆ, ಈಗ ಗೋ ಹತ್ಯೆ ಮಾಡಿದ್ರೆ ಅವರಿಗೆ ಗೋಯಿನ ಒಂದು ದನವ ಮೈಯಲ್ಲಿರೋ ರೋಮಗಳಿದೆಯಲ್ಲ, ಆ ರೋಮಗಳು ಎಷ್ಟಿದೆ ಅಷ್ಟು ವರ್ಷ ಅವರಿಗೆ ಮತ್ತೆ ಮನುಷ್ಯ ಜನ್ಮ ಇಲ್ವಂತೆ. ಅಷ್ಟು ಸರ್ತಿ ಅವರು ಹುಟ್ಟಿ ಸತ್ತು ಬೇರೆ ಬೇರೆ ಜನ್ಮಕ್ಕೆ ಹೋಗ್ತಾ ಇರ್ತಾರೆ. ಅಂದ್ರೆ ಅಷ್ಟು ಪಾಪ ದನವನ್ನ ಹಾಗಾಗಿ ದನವನ್ನ ಕೊಟ್ಟಿರುವಂತದ್ದು ನಮಗೆ ಹಾಲು ಕುಡಿದು, ಅಂದ್ರೆ ದೇವರಿಗೆ ಅರ್ಪಣೆ, ದೇವರಿಗೆ ರುಚಿಯಾದ ತಿನಿಸುಗಳನ್ನ ಮಾಡುವಂತದ್ದು, ಹಾಗೂ ನಾವು ಹಾಲನ್ನ ಕುಡಿದು ನಮ್ಮ ಬುದ್ಧಿಯನ್ನ ಹೆಚ್ಚಿಸಿಕೊಳ್ಳುವಂತದ್ದು ಅಂತ ಕೃಷ್ಣ ಹೇಳುವಂತದ್ದು. ಸೊ ಒಂದ್ಸರ್ತಿ ಏನಾಗುತ್ತೆ, ಒಬ್ಬ ಪಾಶ್ಚಾತ್ಯ ದೇಶದಲ್ಲಿ ಒಬ್ಬ ಒಂದು ಹುಲ್ಲಿನ ಬಗ್ಗೆ 3 ಪುಸ್ತಕಗಳನ್ನ ಬರೆದಿರ್ತಾನಂತೆ. ಎಂತ ಜನ ಇದ್ದಾರೆ ನೋಡಿ, ಯಾವ್ದಾವ್ದರ ಬಗ್ಗೆ ಬರೀತಾರೆ. ಸೊ ಅದನ್ನ ಪ್ರಭುಪಾದ ಹತ್ರ ಅವನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನಾನು ಒಂದು ಸಣ್ಣ ಹುಲ್ಲು, ಆ ಹುಲ್ಲಿನ ಬಗ್ಗೆ 3 ಪುಸ್ತಕಗಳನ್ನ ಬರೆದಿದ್ದೇನೆ ಅಂತ. ಪ್ರಭುಪಾದಿಗೆ ನಗು ಬರುತ್ತಂತೆ. ಆಮೇಲೆ ಪ್ರಭುಪಾದ ಅವನಿಗೆ ಹೇಳ್ತಾನಂತೆ, ನೀನು 3 ಪುಸ್ತಕಗಳನ್ನ ಬರ್ದಿದ್ಯಾ, ಆಯ್ತು. ಸೊ ಹುಲ್ಲು ಹೇಗೆ ಬಂತು ಅಂತ ಕೇಳುವಾಗ ಅವನಿಗೆ ಅದು ಗೊತ್ತಿಲ್ಲ. ಅವನು ಆಮೇಲೆ ಪ್ರಭುಪಾದ ಹುಲ್ಲು ಹೇಗೆ ಬಂತು, ಯಾಕೆ ಬಂತು ಅಂತೆಲ್ಲ ಪ್ರಶ್ನೆ ಮಾಡ್ತಾರಂತೆ. ಸೊ ಹುಲ್ಲು ಬಂದಿದ್ದು ಹೇಗೆ? ಮಳೆಯಿಂದ ಬಂತು. ಸೊ ಮಳೆ ಹೇಗೆ ಬಂತು? ಮಳೆ ಅಂದ್ರೆ ಹುಲ್ಲು ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ದನಕ್ಕೋಸ್ಕರ. ಸೊ ಹಾಗೂ ಹುಲ್ಲು ಬಂದಿದ್ದು ಹೇಗೆ ಅಂತ ಹೇಳುವಾಗ ಅದು ಮಳೆಯಿಂದ ಬಂತು. ಸೊ ಮಳೆ ಹೇಗೆ ಬಂತು? ಮಳೆ ಬಂದಿದ್ದು ಇದು ಅಂದ್ರೆ ಇದರಿಂದ, ಮೋಡಗಳಿಂದ. ಸೊ ಮೋಡ ಸೃಷ್ಟಿ ಹೇಗೆ ಆಯ್ತು? ಮೋಡದ ಸೃಷ್ಟಿ ಹೇಗೆ ಆಯ್ತು ಅಂತ ಹೇಳಿದ್ರೆ, ಈ ಸಮುದ್ರದಲ್ಲಿರೋ ಸಮುದ್ರಕ್ಕೆ ಸೂರ್ಯನ ಒಂದು ಶಾಖ ಮುಟ್ಟುವಾಗ ಅದು ವೇಪರೈಸ್ ಆಗಿ ಕ್ಲೌಡ್ ಆಗುವಂಥದ್ದು ಅಲ್ವಾ? ಇದೆಲ್ಲರಿಗೂ ನಮ್ಗೆ ಗೊತ್ತು, ನಾವು ಸೈನ್ಸ್ ಅಲ್ಲಿ ಓದಿರ್ತೀವಿ. ಸೊ ಹಾಗೆ ಆ ಒಂದು ಕ್ಲೌಡ್ ಫಾರ್ಮೇಶನ್ ಆಗುವಂಥದ್ದು, ಹಾಗೂ ಅದರಿಂದ ಮಳೆ ಬರುವಂತದ್ದು. ಸೊ ಇದೆಲ್ಲ ಸೃಷ್ಟಿ ಯಾರು ಮಾಡಿರುವಂತದ್ದು? ಹೇಗೆ ಈ ಒಂದು ಸೂರ್ಯನ ಸೃಷ್ಟಿ. ಓಕೆ, ಸೂರ್ಯ ಹೇಗೆ ಬಂದ? ಸೂರ್ಯ ಎಲ್ಲಿಂದ ಬಂತು? ಆಗ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಏನಿದೆ, ಯಕ್ಷಾಕ್ಷುರೇಶ ಸವಿತ ಸಕಲ ಗ್ರಹಾಣ ರಾಜ ಸಮಸ್ತ ಸುರಲು ಲೋಕ ರಾಜ ಸಮಸ್ತ ಯಕ್ಷಾಕ್ಷುರೇಶ ಸವಿತ ಸಕಲ ಗ್ರಹಾಣ
ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಃ ಯಸ್ಯಾಗ್ನಯಾ ಭ್ರಮತಿ ಸಂಭ್ರತ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳಿದ್ರೆ ಸೂರ್ಯ ಸೂರ್ಯ ಅಂತ ಹೇಳಿದ್ರೆ ಕೃಷ್ಣನ ಕಣ್ಣು, ಅಂದ್ರೆ ಕೃಷ್ಣನ ಹಾಟ್ ಐ ಹಾಗೂ ಚಂದ್ರ ಕೂಲ್ ಐ ಅಂತ ಪ್ರಭುಪಾದ್ ಹೇಳುವಂಥದ್ದು. ಸೊ ಈ ಯಕ್ಷಾಕ್ಷುರೇಶ ಸವಿತ ಸಕಲ ಗ್ರಹಣ ಅಂದ್ರೆ ಎಲ್ಲಾ ಗ್ರಹಗಳಿಗೂ ಬೆಳಕು ಹಾಗೂ ಶಾಖವನ್ನ ಕೊಡುವಂಥದ್ದು ಯಾರು? ಸೂರ್ಯ. ರಾಜ ಸಮಸ್ತ, ಅವನು ಎಲ್ಲಾ ಇದಕ್ಕೂ ಬ್ರಹ್ಮಾಂಡಗಳಿಗೂ ಅವನೇ ರಾಜ. ಆದರೆ ಅಂತಹ ರಾಜನಿಗೆ ಯಾರ ಆಜ್ಞೆಯಲ್ಲಿ ಅವನು ನಡೆಸುವಂಥದ್ದು? ಯಸ್ಯಾಗ್ನೆಯ ಭ್ರಮತಿ ಸಂಭ್ರತ ಕಾಲಚಕ್ರು, ಯಾರ ಆಜ್ಞೆಯಲ್ಲಿ? ಕೃಷ್ಣನ ಆಜ್ಞೆಯಲ್ಲಿ ಅವನು ನಡೆಯುವಂಥದ್ದು. ಸೊ ಕೃಷ್ಣನ ಒಂದು ನಿರ್ದೇಶನದಲ್ಲೇ ನಡೆಯುವಂಥದ್ದು ಅಂತ ಹೇಳಿ. ಆ ಸೂರ್ಯ ಎಲ್ಲಿಂದ ಬಂದ? ಕೃಷ್ಣನಿಂದ ಬಂದ. ಸೊ ನೀನು ಬೇಸಿಕ್ ಅಲ್ಟಿಮೇಟ್ ಕಾಸೇ ತಿಳ್ಕೊಳ್ದೆ ನಾವು ಜಸ್ಟ್ ಈಗ ಎಲ್ಲರೂ ಇಮಿಡಿಯೇಟ್ ಕಾಸ್ ಅಲ್ಲಿ ಇದೀವಿ ನಾವು. ಸೊ ಹಾಗೆ ಅಲ್ವಾ, ಈಗ ನಾವು ಈ ಪ್ರಪಂಚದಲ್ಲೂ ಅಷ್ಟೇ ನಾವು ಸೆಕೆಂಡ್ರಿ ಮಿಸರೀಸ್ ಏನಿದೆ ಅಂತ ಹೇಳಿದ್ರೆ ಆದಿ ದೈವಿಕ ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ ಹಾಗೂ ಆದಿ ಭೌತಿಕ ಕ್ಲೇಶ, ಈ 3 ಕ್ಲೇಶಗಳಲ್ಲೇ ನಾವು ಇನ್ವಾಲ್ವ್ ಆಗಿದ್ದೀವಿ. ಹೇಗೆ ನನ್ನನ್ನ ಆಧ್ಯಾತ್ಮಿಕ ಕ್ಲೇಶ, ನನ್ನ ಮನಸ್ಸಿಂದ ಬರುವಂತ ಪ್ರಾಬ್ಲಮಿಗೆ ನಾನು ಬರೀ ಅದನ್ನ ನೋಡುವಂಥದ್ದು ಇರ್ಬೋದು, ಅಥವಾ ನನ್ನ ದೇಹದ ತೊಂದರೆಗಳಿಗೆ ದೇಹನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದನ್ನ ನೋಡುವಂಥದ್ದು ಇರ್ಬೋದು, ಹಾಗೂ ಬೇರೆ 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 ಇಂದ ತೊಂದರೆಗಳಾಗೋದನ್ನ ಅದನ್ನ ತಡೆಗಟ್ಟಕ್ ನೋಡುವಂಥದ್ದು ಭೌತಿಕ, ಅಥವಾ ಈಗ ಒಂದು ರೋಗ ಬಂದ್ರೆ ಅದಕ್ಕೆ ಏನಾದ್ರು ತಡೆಗಟ್ಟು, ಬರೇ ನಾವು ಈ ವಿಷಯಗಳಲ್ಲಿ ಇದೀವಿ. ಆದ್ರೆ ಮೇನ್ ಪ್ರಾಬ್ಲಮ್ ಏನಿದೆ ಜೀವನದ್ದು? ಜನ್ಮ ಮೃತ್ಯು ಜರ ವ್ಯಾಧಿ, ಅದನ್ನ ಯಾರು ನೋಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಯಾವಾಗ್ಲೂ ಇಮಿಡಿಯೇಟ್ ಕಾಸ್ ಅಲ್ಲ, ಅಲ್ಟಿಮೇಟ್ ಕಾಸ್ ಅನ್ನ ನೋಡ್ಬೇಕು. ಸೊ ಹಾಗಾಗಿ ಕೃಷ್ಣನೇ ಅಲ್ಟಿಮೇಟ್ ಕಾಸ್. ಸೊ ಇಲ್ಲಿ ಅದನ್ನೇ ಕೃಷ್ಣ ಹೇಳ್ತಾ ಇರುವಂತದ್ದು. ಯಾರು ಇದನ್ನ ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿ ತೊಡಗುತ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಸೊ ಭಕ್ತರು ಏನ್ ಮಾತಾಡುವಂಥದ್ದು? ಯಾವಾಗ್ಲೂ ಕೃಷ್ಣನ ಬಗ್ಗೆ. ಸೊ ಒಬ್ರೊಬ್ರು ಅವರು ಅದರಲ್ಲಿ ಖುಷಿ ಪಡುವಂತದ್ದು ಅಂತ ಹೇಳಿದ್ರೆ, ನಾವು ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಈಗ ಭಾಗವತಮಲ್ಲಿ ಉದ್ಧವ ಗೀತೆ ಅಂತ ಇದೆ. ಅಂದ್ರೆ ಉದ್ಧವ ಮೈತ್ರೇಯನಿಗೆ ಹೇಳುವಂತದ್ದು, ಹಾಗೂ ಅಂದ್ರೆ ಭೀಷ್ಮ ಸ್ತುತಿ, ಭೀಷ್ಮ ಹೇಳುವಂತದ್ದು, ಹಾಗೂ ಕುಂತಿ ಸ್ತುತಿ, ಹೀಗೆ ಎಲ್ಲರೂ ಆರಾಧನೆ ಮಾಡುವಂಥದ್ದು. ಯಾಕೆ? ಅವರಿಗೆ ಅದರಲ್ಲಿ ಒಂದು ರಸ ಇದೆ, ಟೇಸ್ಟ್ ಇದೆ. ನಮಗೀಗ ಆ ಟೇಸ್ಟ್ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ನಮ್ಮ ಈಗ ಜಾಂಡಿಸ್ ಬಂದಾಗ ಏನಾಗುತ್ತೆ? ಜಾಂಡಿಸ್ ಬಂದಾಗ ನಾಲಿಗೆಗೆ ಯಾವ್ದು ರುಚಿ ಇಲ್ಲ. ಆಗ ನೀವು ಜಾಂಡಿಸಿಗೆ ಔಷಧಿ ಕಲ್ಲಂಗಡಿ ಇದು ಕಬ್ಬಿನ ಜ್ಯೂಸ್. ಸೊ ಆ ಕಬ್ಬು ನಮಗೆ ಆಗ ಜಾಂಡಿಸ್ ಇದ್ದಾಗ ಟೇಸ್ಟ್ ಆಗುತ್ತಾ? ಖಂಡಿತ ಅದು ನಮಗೆ ರುಚಿ ಸಿಗಲ್ಲ. ಆದ್ರೂ ಸಹ ನಾವು ಅದನ್ನ ಕುಡಿತಾ ಬಂದಾಗ ಏನಾಗುತ್ತೆ? ನಮ್ಮ ರೋಗ ವಾಸಿಯಾಗುವಂಥದ್ದು. ಹಾಗೆ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು, ನಮ್ಮ ಪ್ರಜ್ಞೆ ಸಹ ಪ್ಯೂರ್ ಇಲ್ಲ. ಸೊ ನಾವೀಗ ಹೇಳ್ತಾ ಬಂದಾಗ ಏನಾಗುತ್ತೆ? ಆಮೇಲೆ ನಮಗೆ ಇದರಲ್ಲಿ ಭಕ್ತಿಯಲ್ಲಿ ರುಚಿ ಸಿಗೋಕೆ ಶುರುವಾಗುತ್ತೆ. ನಾವು ಯಾವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾಕೆ ಈ ಮಂತ್ರ ಹೇಳ್ಬೇಕು ನಾವು ಅಂತ ಹೇಳಿದ್ರೆ, ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ ಅಲ್ವಾ? ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದು, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತಾ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮೀದೃಶಂ ಇಹಾ ಜನಿನಾನುರಾಗಃ. ಸೊ ನಿನ್ನ ಒಂದು ನಾಮದಲ್ಲಿ ಎಲ್ಲಾ ಒಂದು ಶಕ್ತಿಯನ್ನ ಕೊಟ್ಟಿದ್ದೀಯಾ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು. ಸೊ ಹಾಗಾಗಿ ಅವರು ಕೃಷ್ಣನೇ, ಅವರು ಆದ್ರೆ ಹೇಳುವಂಥದ್ದು ಇದು, ಅವರು ಒಂದು ಭಕ್ತನ ರೂಪದಲ್ಲಿ ಬಂದಿರೋ ಕಾರಣ ನಮಗೆ ಹೇಳುವಂಥದ್ದು ಹೇಗೆ ಒಬ್ಬ ಭಕ್ತ ಇರ್ಬೇಕು ಅಂತ ಹೇಳಿ ಅವ್ರು ತೋರ್ಸ್ಕೊಟ್ಟಿರುವಂತದ್ದು. ಅದು ಶಿಕ್ಷಾಷ್ಟಕಂ ಅಂತ ಹೇಳಿ ನಿಮಗೆ ಇವರು ಪ್ರಭುಜಿ ಈಗ ಬಂದಿದ್ರಲ್ಲ, ನಮ್ ಗುರುಗಳು ಅವರು ನಿಮಗೆ ಇದನ್ನ ಲಾಸ್ಟ್ ಡೇ ಅಂದ್ರೆ 18 days ಆದ್ಮೇಲೆ ದಯವಿಟ್ಟು ನೆಕ್ಸ್ಟ್ ಡೇ ಸಹ ಎಲ್ಲರೂ ಬನ್ನಿ. ಶಿಕ್ಷಾಷ್ಟಕಂ ಕ್ಲಾಸ್ ಮಾಡ್ತಾರೆ ಪ್ರಭುಜಿ, ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರಭುಜಿ. ನೀವೆಲ್ಲರೂ ಅಟೆಂಡ್ ಆಗ್ಬೇಕಂದ್ರೆ ಅದು ಚೈತನ್ಯ ಪ್ರಭುಗಳ ಟೀಚಿಂಗ್. ಸೊ ಅದರಲ್ಲಿ ತುಂಬಾ ಇದೆ ನಮಗೆ ಕಲಿಯುವಂಥದ್ದು. ಸೊ ಏನಂತ ಹೇಳಿದ್ರೆ, ಭಕ್ತರು ಇದೆಲ್ಲ ನಾಲೆಜ್ ಅವರು ಭಕ್ತರಿಗೆ ಇರೋದ್ರಿಂದ ಸೊ ಅವರು ಎಲ್ಲಾ ಭಕ್ತರ ಯೋಚನೆಗಳು ಯಾವಾಗಲೂ ಕೃಷ್ಣನಲ್ಲೇ ನೆಲೆಸಿರುವಂತದ್ದು. ಯಾಕೆಂತ ಹೇಳಿದ್ರೆ ಅವರು ಈ ಸ್ಪೆಕ್ಯುಲೇಟಿವ್ ನಾಲೆಜ್ ಇಲ್ಲ ಅವರಿಗೆ. ಅಂದ್ರೆ ಈ ಕರ್ಮಿಗಳು ಜ್ಞಾನಿಗಳೆಲ್ಲ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಅವರವರ ತೃಪ್ತಿಗೋಸ್ಕರ ಮಾಡುವಂತದ್ದು. ಯಾಕಂದ್ರೆ ಅದೆಲ್ಲ ಪರಿಪೂರ್ಣವಾದ ಒಂದು ಭಕ್ತಿ ಅಲ್ಲ. ಎಂತಂದ್ರೆ ಕರ್ಮಿಗಳು
ಅವರ ಬೇರೆ ಫಲಾಪೇಕ್ಷಿತ ಕೆಲಸಗಳನ್ನ ಮಾಡುವಂಥದ್ದು, ಅಂದ್ರೆ ಅದನ್ನ ಮಾಡಿ ಬೇರೆ ಏನೋ ಸಿಗುವಂಥದ್ದು, ಅದೇ ಅಂದ್ರೆ ಇಂದ್ರಿಯ ತೃಪ್ತಿಗೋಸ್ಕರ ಅಥವಾ ಸ್ವರ್ಗಕ್ಕೆ ಹೋಗುವಂಥದ್ದು ಇರ್ಬೋದು. ಆದ್ರೆ ಇವರು ಜ್ಞಾನಿಗಳೇನು ಅಂತ ಹೇಳಿದ್ರೆ ಸಿದ್ಧಿಗಳನ್ನ ಪಡೆಯೋದಕ್ಕೋಸ್ಕರ ಅವ್ರು ಮಾಡುವಂಥದ್ದು. ಆದ್ರೆ ಭಕ್ತನಾದವನು ಅವನಿಗೇನು ಬೇಡ, ಅವನಿಗೆ ಅರ್ಥ ಆಗಿದೆ ಅವನ ಸಿಚುವೇಶನ್, ಅವನ ಒಂದು ಅಸ್ತಿತ್ವ ಏನು, ಅವನ ಒಂದು ಸ್ವರೂಪ ಏನು, ಆತ್ಮದ ಸ್ವರೂಪ ಏನು, ಭಗವಂತನ ಶುದ್ಧ ಭಕ್ತಿಯಲ್ಲಿ ಮಾಡುವಂಥದ್ದು, ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳಿ ಅವನಿಗೆ ಪರಿಪೂರ್ಣವಾದ ಜ್ಞಾನ ಇರುತ್ತೆ. ಸೊ ಹಾಗಾಗಿ ಇನ್ನೊಂದು ಭಾಗವತಮಲ್ಲಿ ಒಂದು ಶ್ಲೋಕ ಇದೆ, ಹೇಳಿದ್ರೆ ಅದು ಓಕೆ ಸಿಗ್ತಾ ಇಲ್ಲ. ಓಕೆ, ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿರ್ ಅಥೋಕ್ಷಜೆ ಅಹೇತುಕಿ ಪ್ರತೀಯತಾ ಯಯಾತ್ಮ ಸುಪ್ರಸೀದತಿ. ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ಷಿರ್ ಅಧೋಕ್ಷಜೆ. ಅಂದ್ರೆ ಅಹೈತುಕಿ ಹೇಗಿರ್ಬೇಕು ನಮ್ಮ ಭಕ್ತಿ ಅಂತ ಹೇಳಿದ್ರೆ, ಅಹೈತುಕಿ ಅಪ್ರತೀಯತ ಅಂತ ಹೇಳಿದ್ರೆ ವಿದೌಟ್ ಎನಿ ಯಾವುದೇ ಒಂದು ನಮ್ಗೆ ರಿಟರ್ನ್ ಆಗಿ ಬೇರೆ ಏನೋ ಬೇಕು ಭಗವಂತನಿಂದ ಅಂತ ಹೇಳಿ ಆ ಒಂದು ಇಂಟೆನ್ಷನ್ ಇಂದ ಮಾಡುವಂತದ್ದಲ್ಲ. ಅಹೇತುಕಿ ಅಪ್ರತೀಯತ ಅಂತ ಹೇಳಿದ್ರೆ ಮತ್ತೆ ಅಡಚಣೆ ಇಲ್ಲದೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಚಾಂಟಿಂಗ್ ಅದು ಇರ್ಬೋದು, ಯಾವ್ದನ್ನ ನಾವು ಚಾಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಬಿಡಬಾರದು, ಮಧ್ಯದಲ್ಲಿ ಮಾಡ್ತಾ ಬರ್ಬೇಕು. ಸೊ ಅದು ನಿಜವಾದ ಭಕ್ತಿ ಅಂತ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ನೋಡಿದ್ರಲ್ಲ, ಪ್ರಭುಪಾದ್ ಇದು ಅಮೆರಿಕದಲ್ಲಿ ರಥಯಾತ್ರೆ ಮಾಡುವಂತದ್ದು 72ನೇ ಇಸ್ವಿಯಲ್ಲಿ. ಸೊ ಎಷ್ಟು ಒಂದು ಆಲಾದಿಸ್ತಾ ಇದ್ದಾರೆ ಎಲ್ಲರೂ ಪ್ರಭುಪಾದ್ ಜೊತೆ. ಸೊ ಇಲ್ಲಿ ನಾವು ನೋಡ್ಬೋದು ಹೇಗೆ ಅಂತ ಹೇಳಿದ್ರೆ, ಇದೊಂದು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಈಗ ನೀರಿನಿಂದ ಮೀನು ಹೊರಗಡೆ ಬಂದ್ರೆ ಅದಕ್ಕೆ ಬದುಕಿರಕ್ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಭಕ್ತರಿಗೆ ಕೃಷ್ಣನ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು 24 ಗಂಟೆ ಅವರು, ಈಗ ಇಲ್ಲಿ ನೋಡ್ಬೋದು ನಾವು ಭಕ್ತರೊಬ್ರು ಅಡಿಗೆ ಮಾಡುವಂತದ್ದು, ಇಲ್ಲಿ ಪೂಜೆಗೆ ಪ್ರಿಪೇರ್ ಮಾಡುವಂತದ್ದು ಇರ್ಬೋದು, ಅಥವಾ ಇಲ್ಲಿ ಕೃಷ್ಣನ ಒಂದು ಪೂಜೆ ಮಾಡುವಂತದ್ದು, ಹಾಗೂ ಕಥೆ ಅಂತಷ್ಟಮಾಂ ನಿತ್ಯವು ಇಲ್ಲಿ ಒಬ್ರಿಗೊಬ್ರು ಹೇಳ್ಕೊಳ್ಳುವಂಥದ್ದು ಕೃಷ್ಣನ ಬಗ್ಗೆ, ಹಾಗೂ ಕೃಷ್ಣನಿಗೆ ಮಕ್ಕಳಿಗೆ ಹೇಳುವಂತ. ಸೊ ಅಂದ್ರೆ ಎಲ್ಲಾ ರೀತಿಯಲ್ಲಿ ಖುಷಿ ಖುಷಿಯಾಗಿ ಸುಸುಖಂ ಕರ್ತುಂ ಅವ್ಯಯಂ. ಸೊ ಕೃಷ್ಣನಿಂದ ಅವರು 24 ಗಂಟೆ ಅವರಿಗೆ ಮರೆಯಕ್ಕೆ ಸಾಧ್ಯ ಇಲ್ಲ ಕೃಷ್ಣನನ್ನ. ಸೊ ಅಷ್ಟು ಅಂದ್ರೆ ಭಕ್ತಿಯಲ್ಲಿ 2 ಹಂತಗಳಂತೆ. ಒಂದು ಪ್ರಿಲಿಮಿನರಿ ಸ್ಟೇಜ್, ಅದರಲ್ಲಿ ಏನಂತ ಹೇಳಿದ್ರೆ ನಾವು ಜಸ್ಟ್ ಸಾಧನೆಯನ್ನ ಮಾಡುವಂಥದ್ದು, ಅಂದ್ರೆ ನಮಗೀಗ ಪ್ರೀತಿಯಿಂದ ಮಾಡುವಂತದ್ದಲ್ಲ, ಆಚಾರ್ಯರು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇದಕ್ಕೆ ವೈದೇಹಿ ಭಕ್ತಿ ಅಂತ ಹೇಳ್ತೀವಿ. ಇನ್ನೊಂದು ರಾಗಾನುಗ ಭಕ್ತಿ.
ಸೊ ರಾಗಾನುಗ ಭಕ್ತಿಯಲ್ಲಿ ಏನಿದೆ, ಸ್ಪಾಂಟೇನಿಯಸ್ ಆಗಿ ಅವರಿಗೆ ಕೃಷ್ಣನ ಬಗ್ಗೆ ನೆನ್ಪಾಗ್ತಾ ಇರೋ, ಅಂದ್ರೆ ಕೃಷ್ಣನೇ ನೆನ್ಪು ಯಾವಾಗ್ಲೂನು. ಈಗ ಗೋಪಿಕೆಯರು ಅವರೆಲ್ಲ, ಅವರಿಗೆಲ್ಲ ಈ ಚಾಂಟಿಂಗ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇದೆಲ್ಲ ಯಾರಿಗೆ? ನಮಗೆ ಅವಶ್ಯಕತೆ ಇರುವಂತದ್ದು. ಯಾಕೆಂದ್ರೆ ನಮ್ಮ ಮನಸ್ಸು ಇನ್ನೂ ಸ್ಥಿರವಾಗಿಲ್ಲ ಭಕ್ತಿಯಲ್ಲಿ, ಹಾಗಾಗಿ ನಮಗೆ ಇದರ ಅವಶ್ಯಕತೆ ಇದೆ. ಸೊ ನಮಗೆ ಎಲ್ಲ ಈಗ ನಾವು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡುವಂತದ್ದು ಇರ್ಬೋದು. ಯಾವ್ದೆಲ್ಲ? ಮಾಂಸಾಹಾರಿ ಸೇವನೆ ಇಲ್ಲ, ಜೂಜಿಲ್ಲ, ಅನೈತಿಕ ಸಂಬಂಧ ಇಲ್ಲ, ಹಾಗೂ ಇದು ನೋ ಇಂಟಾಕ್ಸಿಕೇಶನ್ ಅಂತ ಹೇಳಿದ್ರೆ ಮಾದಕ ದ್ರವ್ಯಗಳು ಅದನ್ನ ಮಾಡುವಾಗಿಲ್ಲ. ಸೊ ಈ 4 ಫಾಲೋ ಮಾಡುವಂತದ್ದು, ಹಾಗೂ 16 ರೌಂಡ್ ಕೊಟ್ಟಿದ್ದಾರೆ ಪ್ರಭುಪಾದ್, ಅದನ್ನ ಜಪ ಮಾಡುವಂತದ್ದು. ಸೊ ಇದನ್ನೆಲ್ಲ ನಾವು ಪಾಲಿಸ್ಕೊಂಡು ಬರ್ಬೇಕು. ಅದು ಪ್ರಿಲಿಮಿನರಿ ಸ್ಟೇಜ್. ಅಂದ್ರೆ ನಾವೀಗ ನಾವು ಇದ್ರಲ್ಲೂ ನೋಡಿದೀವಿ, ಲೈಕ್ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಮತ್ತೆ ರುಚಿ, ಆಸಕ್ತಿ, ನಿಷ್ಠಾ. ಫಸ್ಟಿಗೆ ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠಾ ಆದ ಮೇಲೆ ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜ್ ಏನಿದೆ ಅದು ಇನ್ನು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದೆ ನಮ್ದು. ಸೊ ಆ ಸ್ಟೇಜ್ ಅಲ್ಲಿ ನಾವು ಸಾಧಕರು ನಾವು. ಸೊ ಮತ್ತೆ ಹೈಯೆಸ್ಟ್ ಮೆಚ್ಯೂರಿಟಿ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಅವರಿಗೆ ಯಾವ ತರ ಒಂದು ಬರುತ್ತೆ ಅಂದ್ರೆ, ಅವರಿಗೆ ಬಿಟ್ಟಿರಕ್ಕೆ ಸಾಧ್ಯ ಇಲ್ಲ ಕೃಷ್ಣನ. ಯಾವಾಗ್ಲೂ ಕೃಷ್ಣನ ಬಗ್ಗೆ ಮಾತಾಡ್ಬೇಕು, ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕು, ಕೇಳ್ತಾ ಇರ್ಬೇಕು ಶ್ರವಣ ಅಂತ ಹೇಳಿ ಅವರ ಒಂದು. ಸೊ ಈ ಒಂದು ಶ್ಲೋಕದ ಥೀಮ್ ಇದು. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ನನ್ನ ಪ್ರೀತಿ ಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಸೊ ಕೃಷ್ಣ ಹೇಳುವಂತದ್ದು, ಕೃಷ್ಣ ನೋಡಿ ಹೇಗೆ ರೆಸಿಪ್ರೊಕೇಟ್ ಮಾಡ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಸೊ ಯಾರು ನನಗೆ ಯಾವ ರೀತಿ ಸರೆಂಡರ್ ಆಗ್ತಾನೋ ಆ ರೀತಿ ನಾನು ರೆಸಿಪ್ರಿಕೇಟ್ ಮಾಡ್ತೀನಿ ಅಂತ ಕೃಷ್ಣ ಹೇಳಿದಾನಲ್ವಾ. ಹಾಗೆ ತುಂಬಾ ಕಡೆ ಕೃಷ್ಣ ಹೇಳಿರುವಂತದ್ದು. ಸೊ ಪ್ರೀತಿ ಪೂರ್ವಕ ಭಕ್ತಿ ಸೇವೆಯಲ್ಲಿ ಯಾರು ಮುಡಿಪಾಗಿದ್ದಾರೆ ಅವರಿಗೆ ನಾನು ಬೇಕಾದ ಬುದ್ಧಿಯೋಗ ಅಂದ್ರೆ ಈ ಕೃಷ್ಣ ಪ್ರಜ್ಞೆ, ಕೃಷ್ಣ ಅವನ ಒಂದು ಪ್ರಜ್ಞೆ, ಹೇಗೆ ನಮ್ಮ ಪ್ರಜ್ಞೆಯನ್ನ ಕೃಷ್ಣ ಚೇಂಜ್ ಮಾಡ್ತಾನೆ ಅಂದ್ರೆ ಆ ನೆಸಸರಿ ನಮಗೆ ಏನು ಬೇಕು ನಾಲೆಜ್ ಅದನ್ನ ಕೊಡ್ತಾನೆ. ಎಲ್ಲಿ ನಾವು ತೊಡಗಿಸ್ಕೋಬೇಕು, ಎಲ್ಲಿ ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕೃತಗೊಳಿಸ್ಬೇಕು ಅಂತ ಹೇಳಿ ಆ ಒಂದು ಜ್ಞಾನ ಎಲ್ಲಿಂದ ಬರುವಂತದ್ದು, ಕೃಷ್ಣ ನಮಗೆ ನಾನ್ ಕೊಡ್ತೇನೆ, ಅಗತ್ಯವಾದ ಬುದ್ಧಿಯೋಗ ನಾನ್ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಸೊ ಇಲ್ಲಿ ನಾವು ಅಂದ್ರೆ ಧ್ರುವ ಮಹಾರಾಜ್. ಸೊ ಧ್ರುವ ಮಹಾರಾಜ್ ಏನಾಯ್ತು ಅಂತ ಹೇಳಿದ್ರೆ, ಅವರ ಒಂದು ಸಣ್ಣ ಕತೆ. ಅವರು 5 ವರ್ಷದ ಬಾಲಕ ಧ್ರುವ ಮಹಾರಾಜ್. ಸೊ ಆಗ ಏನಾಗುತ್ತೆ, ಅವರ ತಂದೆಗೆ ಅವ್ರು ಮೊದಲನೇ ಹೆಂಡತಿ ಮಗ ಇವನು, ಎರಡನೇ ಹೆಂಡತಿ ಸುನೀತಿ ಹಾಗೂ ಸುರುಚಿ ಅಂತ ಹೇಳಿ. ಸೊ ಸುನೀತಿಯ ಮಗ ಇವನು, ಸುರುಚಿ ಅಂತ ಹೇಳಿ ಎರಡನೇ ಅಂದ್ರೆ ಸಾಕು ಅವನ ತಂದೆಯ ಎರಡನೇ ಹೆಂಡತಿ. ಅವಳು ತುಂಬಾ ಜೋರು ಇರ್ತಾಳೆ, ಹಾಗೂ ರಾಜನಿಗೆ ಎರಡನೇ ಹೆಂಡತಿಯ ಕಂಡ್ರೆ ತುಂಬಾ ವ್ಯಾಮೋಹ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾನೆ, ಒಂದ್ಸತಿ ಏನಾಗುತ್ತೆ, ಅವನ ಮಗ ಉತ್ತಮ ಅಂತ ಹೇಳಿ. ಸೊ ಅವನು ರಾಜಸಭೆಯಲ್ಲಿ ಅವನು ಉತ್ತಮ ತಂದೆಯ ಒಂದು ತೊಡೆ ಮೇಲೆ ಕೂತಿರ್ತಾನೆ. ಸೊ ಅದನ್ನ ಧ್ರುವ ನೋಡ್ತಾನೆ. ಸೊ ಅವನಿಗೆ ತಂದೆ ಆಗಿರೋದ್ರಿಂದ ಅವನಿಗೆ ಆಸೆ ಆಗುತ್ತೆ, ನಾನು ಅಪ್ಪನ ಮೇಲೆ ತೊಡೆ ಮೇಲೆ ಕೂರ್ಬೇಕು. ಅವನು ಇನ್ನೊಂದು ತೊಡೆ ಮೇಲೆ ಕೂರ್ಲಿಕ್ಕೆ ಹೋಗ್ತಾನೆ. ಆಗ ಅವಳು ಏನ್ ಮಾಡ್ತಾಳೆ, ತಾಯಿ ಸುನೀತಿ ಅವಳನ್ನ ನಿಲ್ಲಿಸ್ತಾಳೆ. ನಿಲ್ಲಿಸಿ ಸ್ಟಾಪ್ ಮಾಡಿ ತಾಳೆ. ಅವಳು ಹೇಳ್ತಾಳೆ, ನಿಲ್ಲು, ನಿನಗೆ ಇಲ್ಲಿ ಕೂರುವ ಅಧಿಕಾರ ಇಲ್ಲ, ನೀನು ನನ್ನ ಹೊಟ್ಟೆಯಿಂದ ಹುಟ್ಟಿದ್ದಲ್ಲ. ಸೊ ನೀನು ಮುಂದಿನ ಜನ್ಮದಲ್ಲಿ ನಿನಗೆ ದೇವರನ್ನ ಪ್ರಾರ್ಥನೆ ಮಾಡಿ ಮುಂದಿನ ಜನ್ಮದಲ್ಲಿ ನನ್ನ ಹೊಟ್ಟೆಯಿಂದ ನೀನು ಮಗನಾಗಿ ಹುಟ್ಟಿದ್ರೆ ಆಗ ನಿನಗೆ ಅವಕಾಶ ಇದೆ, ಈಗ ನೀನು ಕೂರುವಾಗಿಲ್ಲ ಅಂತ. ಅವನು ಪಾಪ ಇನ್ನೋಸೆಂಟ್, ಅಂದ್ರೆ ಮುಗ್ಧ ಬಾಲಕ, ತಂದೆಯ ಕಡೆ ನೋಡ್ತಾನೆ. ಅಂದ್ರೆ ತಂದೆ ಏನು ಹೇಳ್ಬೋದು ಅಂತ. ತಂದೆ ಏನು ಹೇಳಲ್ಲ, ತಂದೆ ಮಾತಾಡಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಆ ಹೆಂಡತಿ ಮೇಲೆ ಅಷ್ಟು ವ್ಯಾಮೋಹ. ಅವನೇನು ಮಾತಾಡಲ್ಲ. ಅವನಿಗೆ ತುಂಬಾ ಬೇಜಾರಾಗತ್ತೆ. ಒಂದು ಕಡೆ ರಕ್ತ ಕುದಿಯುತ್ತೆ. ಅವನು ಕ್ಷತ್ರಿಯನ ಇದವನಿಗೆ. ಹಾಗೆ ಕ್ಷತ್ರಿಯನ ಒಂದು ಕಡೆ ಅವನಿಗೆ ಬೇಜಾರಾಗತ್ತೆ. ಅವನು ಹತ್ಕೊಳ್ತಾ, ಅವನು ದುಃಖನೂ ಕೋಪವು ಒಟ್ಟಿಗೆ ಬರ್ತಾ ಇರುತ್ತೆ ಅವನಿಗೆ. ಅಳ್ತಾ ಅವನು ತಾಯಿ ಹತ್ರ ಹೋಗ್ತಾನೆ. ತಾಯಿ ಹತ್ರ ಹೇಳ್ತಾನೆ, ಈ ತರ ಹೇಳಿದಾರ ತಂದೆ, ಅಂದ್ರೆ ಅವರು ಹೇಳಿದ್ರು, ಹಾಗೆ ನನ್ನ ಕೂರ್ಲಿಕ್ಕೆ ಬಿಡ್ಲಿಲ್ಲ. ಹಾಗೆ ತಂದೆ ಸಹ ಏನು ಮಾತಾಡ್ಲಿಲ್ಲ, ನಾನ್ ಏನ್ ಮಾಡ್ಬೇಕು? ಆಗ ಅವಳು ಅಳ್ತಾಳೆ. ಪಾಪ ಅವಳು ಅಂದ್ರೆ ಅವಳನ್ನ ಮಾತಿಗೂ ಏನು ಬೆಲೆ ಇಲ್ಲ ಅಲ್ಲಿ. ಸೊ ಅವಳು ಅಳ್ತಾಳೆ. ಏನು ಗೊತ್ತಾಗಲ್ಲ. ಅವಳು ಹೇಳ್ತಾಳೆ, ನೀನು ದೇವರ ಬಗ್ಗೆ ಧ್ಯಾನ ಮಾಡು, ಹೋಗು, ನೀನ್ ದೇವರ ಧ್ಯಾನ ಮಾಡು, ನಿನಗೆ ದೇವರೇ ದಾರಿ ತೋರಿಸ್ತಾನೆ ಅಂತ ಹೇಳ್ತಾಳೆ. ಸೊ ಅವನೇನ್ ಮಾಡ್ತಾನೆ, ಅಷ್ಟು ಸಣ್ಣ ಬಾಲಕ, ತಾಯಿ ಹೇಳಿದ ಕೂಡ್ಲೆ ಅವನ್ ಮನೆ ಬಿಟ್ಟು ಹೋಗ್ತಾನೆ. ಮನೆ ಬಿಟ್ಟು ಕಾಡಿಗೆ ಹೋಗ್ತಾನೆ ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಅವನು ಧ್ಯಾನಕ್ಕೆ ದಾರಿಲಿ ಹೋಗುವಾಗ ಅವರು ನಾರದ ಮುನಿ ಸಿಗ್ತಾರೆ. ನೀನೇನ್ ಮಾಡ್ತಾ ಇದೀಯಾ ಅಂತ ಹೇಳುವಾಗ, ನೀನು ಏನು ಅವರು ಅವನ್ನ ದಾರಿ ತಪ್ಸಕ್ಕೆ ಟ್ರೈ ಮಾಡ್ತಾರೆ. ದಾರಿ ತಪ್ಸಕ್ಕೆ ಅಂತ ಹೇಳಿದ್ರೆ
ಅವರು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ನೀನು ತುಂಬಾ ಸಣ್ಣ ಬಾಲಕ, ನಿನ್ನ ಇದೆಲ್ಲ ಕಠಿಣ ತಪಸ್ಸು, ಭಗವಂತನ ನೋಡೋದು ಅಂದ್ರೆ ಸುಮ್ನೆನಾ? ಎಷ್ಟೋ ಋಷಿಗಳು ಕೋಟಿ ಅಂದ್ರೆ ಸಾವಿರಾರು ವರ್ಷ ಮಾಡ್ತಾರೆ ಪ್ರಾರ್ಥನೆ, ಅಂತವ್ರಿಗೆ ಭಗವಂತ ಬರುವಂತದ್ದು ಕಷ್ಟ ಇದೆ, ನೀನು ಸಣ್ಣ ಬಾಲಕ, ಮನೆಗೆ ಹೋಗು, ನೀನು ಈಗ ನಿನ್ನ ಪ್ರಾಯ ಅಲ್ಲ, ನೀನು ವಯಸ್ಸಾದ ಅಂದ್ರೆ 50 ವರ್ಷದ ನಂತರ, ಲೈಕ್ ಆಗೆಲ್ಲ ಹೇಗೆ ವೇದಿಕೆಜಲ್ಲಿ ಅಂತ ಹೇಳಿದ್ರೆ 5 ವರ್ಷದವರೆಗೆ ಮನೆಯಲ್ಲಿ ಇರುವಂತದ್ದು ಮಕ್ಕಳು, 5ರಿಂದ 15 ವರ್ಷ, 5ರಿಂದ 25 ಗುರುಕುಲ, 25ರ ನಂತರ ಗೃಹಸ್ಥರಾಗ್ಬೇಕಾದ್ರೆ ಗೃಹಸ್ಥರಾಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವರು ಆಧ್ಯಾತ್ಮಿಕ ಜೀವನ ತಗೊಳ್ಬಹುದು. ಬಟ್ ಗೃಹಸ್ಥರಾದವ್ರು ಏನ್ ಮಾಡ್ತಾರೆ, 50 ವರ್ಷ ಆದ್ಮೇಲೆ ಅವರು ರಿಟೈರ್ ಆಗುವಂತದ್ದು. ರಿಟೈರ್ ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಟು, ಭೌತಿಕವಾದ ಇಚ್ಛೆಗಳನ್ನ ಬಿಟ್ಟು ಸನ್ಯಾಸ ತಗೊಳ್ಳಿ. ಪ್ರಭುಪಾದ ಹೇಳುವಂತದ್ದು ಎಲ್ಲರೂನು ಹಾಗೆ ಮಾಡ್ಬೇಕಂತೆ, ಆದ್ರೆ ಈಗ ಯಾರು ಇಲ್ಲ, 70 ವರ್ಷ ಆದ್ರೂ ಕೂಡ ಯಾರಿಗೂ ಬೇಡ, ದೇವರ ಒಂದು ಭಕ್ತಿ ಸೇವೆ ಮಾಡೋದ್ರಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸೊ 50 ವರ್ಷ ಆದ ಮೇಲೆ ತಗೊಳ್ತಾ ಇದ್ರು, ಆಗ ಮಾಡು ನೀನು ಸಾಕು ಅಂತ ನಾರದ ಮುನಿ ಹೇಳ್ತಾರೆ. ಇಲ್ಲ, ಅವನು ಎಷ್ಟು ನಿಶ್ಚಯ ಇತ್ತು ಅಂದ್ರೆ ದೃಢ ನಿಶ್ಚಯ ಒಂದು. ಸೊ ಅವನಿಲ್ಲ, ನಾನು ದೇವರನ್ನ ನೋಡದೆ ನಾನು ಹೋಗೋದೇ ಇಲ್ಲ ಮನೆಗೆ, ನನಗೆ ನ್ಯಾಯ ಬೇಕು, ನನಗೆ ನನ್ನ ತಂದೆಗಿಂತ ದೊಡ್ಡ ರಾಜ್ಯ ಬೇಕು, ನನ್ನ ತಂದೆ ನನ್ನ ಅವಮಾನ ಮಾಡಿದ್ದಾರೆ, ನನಗೆ ಹಾಗಾಗಿ ಇನ್ನೂ ದೊಡ್ಡ ರಾಜ್ಯ ಬೇಕು ಅಂತ ಹೇಳಿ ಅವನು ಧ್ಯಾನ ಮಾಡ್ತೇನೆ. ಸರಿ ಆಯ್ತು. ಆಗ ಅವ್ರು ಹೇಳ್ಕೊಡೋದು ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಡ್ತಾರೆ, ಅದನ್ನ ಹೇಳು ಅಂತ. ಸೊ ಹೇಳ್ತಾ ಇರು ಅಂತ. ಸೊ ಅದನ್ನ ಹೇಳ್ಕೊಟ್ಟು ಅವರು ಮತ್ತೆ ಹೇಗೆ ಮಾಡುವಂತದ್ದು ಧ್ಯಾನ ಅಂತ ಪ್ರೊಸೀಜರ್ ಹೇಳಿ ಅವರು ಹೋಗ್ತಾರೆ. ಆಮೇಲೆ ಆಗಾಗ ಬರ್ತಾ ಇರ್ತಾರೆ ಅವನ ಧ್ಯಾನ ಹೇಗಾಗ್ತಾ ಇದೆ ಅಂತ ಹೇಳಿ. ಅವನು ಎಷ್ಟು ಕಠಿಣ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಬರ್ತಾ ಅಂದ್ರೆ ಸ್ವಲ್ಪ ದಿನಕ್ಕಾಗುವ ಅಂದ್ರೆ 10 ದಿನಕ್ಕೆ ಒಂದ್ಸತಿ ತಿನ್ನುವಂಥದ್ದು, ಬರೀ ಹಣ್ಣು ತಿನ್ನುವಂಥದ್ದು, ಆಮೇಲೆ ಅಂದ್ರೆ ಶುರುವಲ್ಲಿ ಬರೀ ಹಣ್ಣುಗಳನ್ನ ತಿನ್ನುವಂಥದ್ದು, ಆಮೇಲೆ ಎಷ್ಟೋ ದಿನಗಳಿಗೆ ಒಂದ್ಸತಿ ಹಣ್ಣು ತಿನ್ನುವಂಥದ್ದು, ಹಾಗೂ ಉಸಿರಾಟದಲ್ಲಿ ಸಹ ಅವನು ಕಂಟ್ರೋಲ್ ಮಾಡುವಂಥದ್ದು. ಎಷ್ಟು ಆಯ್ತು ಅಂತ ಹೇಳಿದ್ರೆ, ಅವನು 6 ತಿಂಗಳಾಗುವಾಗ ಯಾವ ತರ ಒಂದು ಉಸಿರಾಟದಲ್ಲಿ ಕಂಟ್ರೋಲ್ ಬಂತು ಅವನಿಗೆ ಅಂತ ಹೇಳಿದ್ರೆ, 12 ದಿನಕ್ಕೆ ಒಂದ್ಸರ್ತಿ ಒಂದು ಉಸಿರು ತಗೊಳ್ತಾ ಇದ್ದಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮಗೆ ಒಂದು 5 ನಿಮಿಷ ಆದ್ರೂ ಉಸಿರು ಕಟ್ಟಿ ನಾವು ಸಾಯ್ತೀವಿ ಅಂತ ಆಗುತ್ತೆ ನಮಗೆ. ಎಷ್ಟೋ ಜನ ಸಾಯ್ತೀವಿ ಕೂಡ ನಾವು, ಅಂದ್ರೆ ನಮ್ಗೆ ಸಾಧ್ಯನೇ ಇಲ್ಲ. 12 ದಿನಕ್ಕೆ ಒಂದ್ಸತಿ ಒಂದು ಉಸಿರು ತಗೊಳ್ಳೋದಂತೆ, ಮತ್ತೆ ಒಂದು ಉಸಿರು ಬಿಡೋದು. ಆಗೇನಾಯ್ತು, ಇಡೀ ಪೃಥ್ವಿಲೇ ಅಲ್ಲೋಲ ಕಲ್ಲೋಲ ಆಯ್ತು, ಎಲ್ಲರಿಗೂ ಉಸಿರು ಕಟ್ಟುವಂತ ವಾತಾವರಣ. ದೇವತೆಗಳೆಲ್ಲ ನರಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರಿಗೂ ಕಷ್ಟ ಆಯ್ತಂತೆ, ಎಲ್ಲರಿಗೂ ಬರ್ತಾ ಇದೆ, ಅಂದ್ರೆ ಗಿಡ ಮರಗಳೆಲ್ಲ ಸಾಯ್ತಾ ಇದೆ. ಸೊ ಇದೆಲ್ಲ ಪ್ರಕೃತಿಲಿ ಏನೇನೋ ಆಗ್ತಾ ಇದೆ. ಆಗ ಎಲ್ಲರೂ ಓಡಿ ಬಂದ್ರು ವಿಷ್ಣು ಹತ್ರ, ಕೃಷ್ಣನ ಹತ್ರ ಬಂದು ಕೇಳ್ಕೊಂಡ್ರಂತೆ, ನೋಡಿ ಈ ತರ ಆಗ್ತಾ ಇದೆ, ಏನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಮಗೆ, ಪೃಥ್ವಿಲಿ ಹೀಗ ಆಗ್ತಾ ಇದೆ ಅನ್ನುವಾಗ ಕೃಷ್ಣನಿಗೆ ಎಲ್ಲ ಗೊತ್ತು. ವಿಷ್ಣು ಏನ್ ಮಾಡ್ತಾನೆ, ಅವನು ಹೇಳ್ತಾನೆ, ಯಾರು ಚಿಂತೆ ಮಾಡ್ಬೇಡಿ, ಇದು ನನ್ನ ಭಕ್ತ, ನಾನು ಅವನ್ನ ಕನ್ವಿನ್ಸ್ ಮಾಡ್ತೇನೆ. ಆಗ ಫೈನಲಿ 6 ತಿಂಗಳಾಗುವಾಗ ಕೃಷ್ಣ ಬಂದು ಅಂದ್ರೆ ವಿಷ್ಣು ಬಂದು ಅವನಿಗೆ ದರ್ಶನ ಕೊಡ್ತಾನೆ. ಸೊ ದರ್ಶನ ಕೊಟ್ಟಾಗ ಅವನಿಗೆ ಎಷ್ಟು ಅಂದ್ರೆ ಅವನಿಗೆ ಜ್ಞಾನೋದಯ ಸಹ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆಗ ಅವನಿಗೆ ರಿಯಲೈಸ್ ಆಗುತ್ತೆ, ನಾನು ಒಂದು ಎಂಥ ಒಂದು ಮೂರ್ಖ, ನಾನೊಂದು ಗಾಜಿನ ತುಂಡಿಗೋಸ್ಕರ ಆಸೆ ಪಟ್ಟೆ, ಆದ್ರೆ ಕೃಷ್ಣ ನನಗೆ ವಜ್ರ ಸಿಕ್ಕಿದೆ. ಅವನು ಆಸೆ ಪಟ್ಟಿದ್ದೇನು, ಅವನಿಗೆ ಒಂದು ರಾಜ್ಯ ಬೇಕು ಅಂತ. ಆದ್ರೆ ಈಗ ಕೃಷ್ಣನ ನೋಡಿದ್ಮೇಲೆ ಅವನಿಗೆ ಬೇರೆ ಏನು ಬೇಡ ಅನ್ಸು. ಅವನು ಕೃಷ್ಣನನ್ನ ಅಂದ್ರೆ ವಿಷ್ಣು ಹತ್ರ ಕೇಳ್ಕೊಳ್ತಾನ ಅವನು, ಅಂದ್ರೆ ಕೃಷ್ಣ ಬರುವಂತದ್ದು ಆಗ ವಿಷ್ಣುವಿನ ಅವತಾರದಲ್ಲಿ, ಇದು ಸತ್ಯಯುಗ. ಸೊ ಆಗ ನನ್ನನ್ನ ಕರ್ಕೊಂಡು ಹೋಗು ನೀನು, ನಿನ್ ಜೊತೆ, ನನಗೆ ಬೇರೆ ಏನು ಬೇಡ ಅಂತ. ಇಲ್ಲ, ನೀನಿನ್ನು ಬದುಕ್ಬೇಕು, ನಿನ್ನ ಸಾಧನೆ ಮಾಡ್ಬೇಕು, ನೀನೀಗ ಇನ್ನು ಸ್ವಲ್ಪ ವರ್ಷ ಇರ್ಬೇಕು ನೀನು, ಅಂದ್ರೆ 36,000 ವರ್ಷ ಅವರು ಮತ್ತೆ ಪೃಥ್ವಿನ ಆಳ್ತಾನಂತೆ, ಇಡೀ ಪ್ಲಾನೆಟ್ ಅನ್ನ. ದೊಡ್ಡ ರಾಜ ಆಗ್ತಾನೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ. ಅದಾದ ಮೇಲೆ ಅವನು ಹಾಗೂ ಅವನ ತಾಯಿ ಇಬ್ರನ್ನು ದೇವ್ರೇ ಕರ್ಕೊಂಡು ಹೋಗುವಂತದ್ದು ವಿಮಾನದಲ್ಲಿ. ಹಾಗೆ ಹೀಗೆ ಒಂದು ಕತೆ ಭಾಗವತಮಲ್ಲಿದೆ. ಅಂದ್ರೆ ಇದೆಲ್ಲ ನಿಜವಾದ ನಡೆದಿರುವಂತದ್ದು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಅಗತ್ಯವಾದ ಬುದ್ಧಿಯೋಗ. ಈ ಬುದ್ಧಿಯೋಗ ಹೇಗೆ ಬಂತು, ಕೃಷ್ಣನ ಒಂದು ಅನುಗ್ರಹದಿಂದ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿ ಜ್ಞಾನದ ದೀಪವನ್ನು ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಸೊ ಇಲ್ಲಿ ಜ್ಞಾನವನ್ನ ತಗೊಳ್ತಾ ಇರುವಂತದ್ದು. ಇಲ್ಲಿ ನೋಡಿ, ಈ ಒಂದು ಜ್ಞಾನ ಇದೆ, ಇದನ್ನ ತಿಳಿದುಕೊಳ್ಳೋಕೆ ನಮಗೆ ಏಜ್ ಇಲ್ಲ. ಈಗ ಭೌತಿಕವಾಗಿ ಆದ್ರೆ ನಾವು ಸೀನಿಯರ್ ಆತರ ನೋಡ್ತೀವಿ, ಆದ್ರೆ ಇದರಲ್ಲಿ ಏಜ್ ಅನ್ನೋದಿಲ್ಲ. ಜ್ಞಾನ, ಆತ್ಮಜ್ಞಾನ ಯಾರಿಗಿದೆಯೋ ಅವರಿಂದ ನಾವು ತಿಳಿದುಕೊಳ್ಳುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ಶುಕಮುನಿ 16 ವರ್ಷದ ಬಾಲಕ. ಸೊ ಅವರು ಪರೀಕ್ಷಿತ್ ಮಹಾರಾಜಿಗೆ ಈ ಒಂದು ಜ್ಞಾನವನ್ನ, ಭಾಗವತ ಜ್ಞಾನವನ್ನ ಅಂದ್ರೆ ಹೇಳುವಂತದ್ದು. ಅಂದ್ರೆ ಅವರಿಗೆ ಜಸ್ಟ್ 7 ದಿನ
ಉಳಿದಿರುತ್ತೆ ಬದುಕೋದಕ್ಕೆ. ಹಾಗೆ ಅವರಿಗೆ ಒಂದು ಹಾವಿಂದ ಸಾವು ಅಂತ ಗೊತ್ತಿರುತ್ತೆ. ಸೊ ಅಂತ ಒಂದು ಟೈಮಲ್ಲಿ ಅವರು ಜ್ಞಾನವನ್ನ ಹೇಳುವಂಥದ್ದು. ಇಲ್ಲಿ ನಾವು ನೋಡ್ಬೋದು ಕಪಿಲ ಮುನಿ ಆ ದೇವಹೂತಿ ಹಾಗೂ ಕರ್ದಮ ಮುನಿಯ ಮಗ. ಸೊ ಇವರು ಕೃಷ್ಣನ ಒಂದು ಇನ್ಕಾರ್ನೇಷನ್. ಸೊ ಒಟ್ಟು ಕೃಷ್ಣನ ಎಷ್ಟು ಇನ್ಕಾರ್ನೇಷನ್ಸ್ ಇದೆ ಅದೆಲ್ಲ ಭಾಗವತಂ ಅಲ್ಲಿ ಬರುವಂತದ್ದು. ಸೊ ಕಪಿಲ ಮುನಿ ಸಹ ಕೃಷ್ಣನ ಇನ್ಕಾರ್ನೇಷನ್. ಅವರು ಸಾಂಖ್ಯ ಯೋಗದ ಬಗ್ಗೆ ತಾಯಿಗೆ ಹೇಳುವಂತದ್ದು ಹಾಗೂ ತಾಯಿಗೆ ಮುಕ್ತಿ ಕೊಡಿಸ್ತಾರೆ. ಸೊ ಇವರಿಗೆಲ್ಲ ಆದ್ರೆ ಏನಂತ ಹೇಳಿದ್ರೆ ಅವರಿಗೆ ಏನು ಗೊತ್ತಿಲ್ಲ, ಜ್ಞಾನ ಇಲ್ಲ ಅವರಿಗೆ, ಅವ್ರು ಯಾರಲ್ಲೂ ಕಲ್ತಿಲ್ಲ. ಆದ್ರೆ ಕೃಷ್ಣ ಅನುಕಂಪದಿಂದ ಹೇಳುವಂತದ್ದು ತಾಯಿಗೆ. ಇಲ್ಲಾಂದ್ರೆ ತಾಯಿಗೆ ಏನಿದೆ, ತಾಯಿ ಮನೆ ಕೆಲಸ ಮಾಡ್ಕೊಂಡು ಈ ತರ ತೊಡಗಿರ್ತಾಳೆ, ಅವಳಿಗೆ ಬೇರೆ ಏನು ಗೊತ್ತಿಲ್ಲ. ಆಗ ಆ ಜ್ಞಾನವನ್ನ ಕೊಡುವಂತದ್ದು ಮಗನಾಗಿ ಅವನೇ ಆ ಒಂದು ದಿವ್ಯ ಜ್ಞಾನವನ್ನ ಕೊಡುವಂತದ್ದು. ಸೊ ಹಾಗೆ ಭಗವಂತ ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರಿಗೆ ಅನುಕಂಪದಿಂದ ಕೊಡುವಂತದ್ದು. ಸೊ ಹೇಗೆ ಈಗ ಕನಕದಾಸರು ಗೊತ್ತು ನಮಗೆ, ಲೈಕ್ ಉಡುಪಿಯಲ್ಲಿ ಅವರು ಕೃಷ್ಣನ ಒಂದು ಧ್ಯಾನಿಸುತ್ತಾ ಹೇಗೆ ಒಂದು ವಿಗ್ರಹ ಸಹ ಅವರ ಕಡೆ ತಿರುಗುವಂತದ್ದು. ಅವರು ಕೀಳ ಜಾತಿ ಅಂತ ಹೇಳಿ ಅವರನ್ನ ಒಳಗಡೆ ಹೋಗಕ್ಕೂ ಬಿಡೋದಿಲ್ಲ. ಸೊ ಅಂತ ಟೈಮಲ್ಲಿ ಅವರು ಕೃಷ್ಣನ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಅಂತ ಹೇಳಿ ಹಾಡ್ತಾರೆ. ಆಗ ಕೃಷ್ಣನೇ ತಿರುಗುವಂತದ್ದು. ಅಂದ್ರೆ ಆ ಇಟ್ಟಿಗೆಗಳೆಲ್ಲ ಬಿದ್ದು, ಅಂದ್ರೆ ನಾವು ಮೂವಿ ನೋಡಿರ್ತೀವಿ ಹಳೆ ಮೂವಿಯಲ್ಲಿ ಹೇಗೆ ಅದು ರಾಜ್ಕುಮಾರ್ ಮೂವಿಯಲ್ಲಿ. ಸೊ ಹೇಗೆ ಇಟ್ಟಿಗೆ ಎಲ್ಲ ಬಿದ್ದು ಕೃಷ್ಣನೇ ತಿರುಗುವಂತದ್ದು. ಈಗ್ಲೂ ಸಹ ಕನಕನ ಕಿಂಡಿ ಅಂತಾನೆ ಇರುವಂತದ್ದಲ್ಲಿ ಹಾಗೆ ಕಿಂಡಿಯಲ್ಲೇ ನೋಡ್ಬೇಕು ನಾವು ಭಗವಂತನನ್ನ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಶ್ರೀರಂಗಮಲ್ಲಿ ಒಂದು ಇನ್ಸಿಡೆಂಟ್ ಏನಂತ ಹೇಳಿದ್ರೆ, ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣನಿಗೆ ವಿದ್ಯೆ ಅನ್ನೋದಿರಲ್ಲ, ಆದ್ರೆ ಅವನು ಭಗವದ್ಗೀತೆಯನ್ನ ಹಿಡ್ಕೊಂಡು ಓದ್ತಾ ಇರ್ತಾನೆ. ಇದು ಚೈತನ್ಯ ಮಹಾಪ್ರಭುಗಳು ಇದು ದಕ್ಷಿಣ ಭಾರತಕ್ಕೆ ಯಾತ್ರೆ ಮಾಡಿರ್ತಾರೆ ಆಗ ಚತುರ್ಮಾಸದಲ್ಲಿ. ಆಗ ಅವರು ಸಿಗುವಂತದ್ದು ಈ ಬ್ರಾಹ್ಮಣ ಅವನಿಗೆ. ಅವರು ನೋಡಿ ಅವ್ರು ಆಶ್ಚರ್ಯ ಪಡ್ತಾರೆ. ಅಂದ್ರೆ ಅವನು ಇಟ್ಕೊಂಡಿರ್ತಾನೆ, ಅವನ್ನೆಲ್ಲ ತಮಾಷೆ ಮಾಡ್ತಾರೆ. ಅವ್ರು ಹೋಗಿ ಕೇಳ್ತಾರೆ, ಯಾಕೆ ನಿನ್ನೆಲ್ಲರೂ ನೋಡಿ ನಗ್ತಾ ಇದ್ದಾರೆ? ಈ ಬ್ರಾಹ್ಮಣರೆಲ್ಲ, ಬೇರೆ ಬ್ರಾಹ್ಮಣರು ನಗ್ತಾ ಇರ್ತಾರ ಅವ್ರು. ಆಗ ಅವನು ಹೇಳ್ತಾನೆ, ನನಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. ಸೊ ಅವನು ಬ್ರಾಹ್ಮಣ, ಆದ್ರೆ ಅವನಿಗೆ ವಿದ್ಯೆ ಇರಲ್ಲ, ಕಲ್ತಿರಲ್ಲ ಅವನು. ಅದಕ್ಕೆ ಅವರೆಲ್ಲ ನನ್ನ ನೋಡಿ ನಗ್ತಾ ಇದಾರೆ. ಹಾಗಾದ್ರೆ ನೀನ್ ಏನ್ ಓದ್ತಾ ಇದೀಯಾ? ಆ ಬುಕ್ ಇಟ್ಕೊಂಡಿದೀಯಾ? ನೀನ್ ಏನ್ ಓದ್ತಾ ಇದೀಯ? ನಿನಗೇನು ಅರ್ಥ ಆಗ್ತಾ ಇದೆ? ಮತ್ತೆ ಅವನು ನೋಡ್ತಾನೆ, ಆ ಪುಸ್ತಕದ ಒಂದು ಪುಟ ಏನಿದೆ ಅದನ್ನ ನೋಡ್ಕೊಂಡು ಅಳ್ತಾ ಇರ್ತಾನೆ. ಅದರಲ್ಲಿ ಕೃಷ್ಣ ಸಾರಥಿ ಆಗಿರುವಂತದ್ದು ಅರ್ಜುನನಿಗೆ. ಸೊ ಅದನ್ನ ನೋಡಿ ಅಳ್ತಾ ಇದ್ದೀನಿ, ಯಾಕೆ ಅಳ್ತಾ ಇದೀಯ ನೀನು ಅಂತ ಕೇಳುವಾಗ, ನನಗೆ ಇದನ್ನ ನೋಡಿ ದುಃಖ ಬರ್ತಾ ಇದೆ. ಯಾಕೆ ದುಃಖ ಬರ್ತಾ ಇದೆ ನಿನಗೆ ಅಂತ ಹೇಳುವಾಗ ಅವನು ಹೇಳ್ತಾನೆ, ಅಲ್ಲ ಜಗತ್ತಿಗೆ ಒಡೆಯ ಕೃಷ್ಣ ಅಂತವನು ಹೋಗಿ ಯಾಕೆ ಇಂಥ ಕೆಲಸ ಮಾಡ್ಬೇಕು? ಸಾರಥಿಯಾಗಿ ಯಾಕೆ ಮಾಡ್ತಾ ಇರುವಂತದ್ದು ಕೃಷ್ಣ? ಅದನ್ನ ಯೋಚನೆ ಮಾಡುವಾಗ್ಲೇ ನನಗೆ ದುಃಖ ಬರ್ತಾ ಇದೆ ಅಂತ ಹೇಳಿ ಅವನು, ಹಾಗಾಗಿ ನನಗೆ ಅಳು ಬರ್ತಾ ಇದೆ ಅಂತ. ಆಗ ಅವರು ಹೋಗಿ ಅವನನ್ನ ತಬ್ಬಿಟ್ಕೊಳ್ತಾರಂತೆ ಚೈತನ್ಯ ಮಹಾಪ್ರಭುಗಳು. ಅವರಿಗೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನಿನಗೆ ಈ ಒಂದು ಭಗವದ್ಗೀತೆ ಓದುವ ಅವಶ್ಯಕತೆನೇ ಇಲ್ಲ. ನೀನು ಕೃಷ್ಣನನ್ನ ಅರ್ಥ ಮಾಡ್ಕೊಂಡಿದ್ಯಾ, ನೀನು ಎಲ್ಲಾ ಜ್ಞಾನವನ್ನು ಪಡೆದಿದ್ಯಾ. ಸೊ ಹೇಗೆ ಇದು ಅವನಿಗೆ ಸಾಧ್ಯವಾಯ್ತು? ಆ ಭಕ್ತಿಯಿಂದ. ಅವನಿಗಿರೋ ಒಂದು ನಿಷ್ಕಲ್ಮಶವಾದ ಭಕ್ತಿ ಏನಿದೆ ಅವನಲ್ಲಿ, ಅದರಿಂದ ಅವನಿಗೆ ಎಲ್ಲಾ ಜ್ಞಾನವೂ ಸಿಕ್ತು. ಎಲ್ಲಾ ವೇದಗಳ ಜ್ಞಾನವು ಭಕ್ತನಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಇದು ಅರ್ಥ ಮಾಡ್ಕೋಬಹುದು. ಜ್ಞಾನದ ದೀಪದಿಂದ ಬೆಳಕಿನಿಂದ ಅಜ್ಞಾನ ಕತ್ಲವನ್ನ ನಾಶ ಮಾಡ್ತೀನಿ ಅಂತ. ಈಗ ಇಷ್ಟೆಲ್ಲ ಕೇಳಿ ಆಯ್ತು. ಈಗ ಅರ್ಜುನ ಪ್ರಾರ್ಥನೆ ಮಾಡುವಂತದ್ದು ಕೃಷ್ಣನಿಗೆ ಯಾವ ರೀತಿ ನೋಡಿ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ವಂ ಋಷಯ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೆ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸದಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸಿದ್ದಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಸೊ ಅವನು ತುಂಬಾ ಸಂತೋಷದಲ್ಲಿದ್ದಾನೆ. ಅವನು ಅಂದ್ರೆ ಆ ಸಂತೋಷವನ್ನ ಹೇಗೆ ವ್ಯಕ್ತಪಡಿಸೋದು ಗೊತ್ತಾಗ್ತಾ ಇಲ್ಲ. ಅವ್ನು ತುಂಬಾ ಹೊಗಳುವಂತದ್ದು. ಈಗ ನಾವು ಅಷ್ಟೇ, ಈಗ ಪ್ರಾರ್ಥನೆ ಮಾಡುವಾಗ
ನಾವು ಮಾಡುವಂತದ್ದೇನು, ನಾವು ಹೋಗಿ ನಮ್ಮ ಭೌತಿಕ ಇಚ್ಛೆಗಳನ್ನ ದೇವ್ರ ಹತ್ರ ಕೇಳೋದು, ಅದು ತುಂಬಾ ಅಂದ್ರೆ ಕ್ಷುಲ್ಲಕವಾದದ್ದು. ಈಗ ಯಾವ ತರ ಇರ್ಬೇಕು ನಮ್ಮ ಪ್ರಾರ್ಥನೆ ಅಂತ ಹೇಳಿದ್ರೆ, ನಾವು ಮೊದ್ಲಿಗೆ ದೇವರನ್ನ ಹೊಗಳ್ಬೇಕಂತೆ. ಹಾಗಾಗಿ ನಾವು ಕೀರ್ತನೆಯನ್ನ ಮಾಡ್ಬೇಕು. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರು ಸಾಕು, ಅದೊಂದು ಕೃಷ್ಣನನ್ನ ಹೊಗಳುವ ಹಾಗೆ. ಸೊ ನಾವು ಮೊದ್ಲಿಗೆ ಕೃಷ್ಣನ ಹೊಗಳಬೇಕು. ಹೊಗಳಿದ ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಕೃಷ್ಣನಿಗೆ ಮತ್ತೆ ಎರಡನೇದು ನಾವು ಹೇಳುವಂತದ್ದು, ನನ್ನ ತುಂಬಾ ಗ್ರಾಟಿಟ್ಯೂಡ್ ತೋರ್ಸ್ಬೇಕು ನಾವು. ನನಗೆ ಏನು ಕೊಟ್ಟಿದ್ಯಾ ಕೃಷ್ಣ, ನನಗೆ ಯೋಗ್ಯತೆ ಇಲ್ಲ, ನನಗೆ ಎಷ್ಟೆಲ್ಲ ಕೊಟ್ಟಿದ್ಯಾ, ನಾನು ಇದಕ್ಕೆ ಯಾವ್ದಕ್ಕೂ ಅರ್ಹನಲ್ಲ. ಆದ್ರೆ ನಿನ್ನ ಒಂದು ಕಾಸ್ಲೆಸ್ ಮರ್ಸಿ ಏನಿದೆ ಕೃಷ್ಣನ, ಅದರಿಂದ ನೀನು ನನಗೆ ಇಷ್ಟೆಲ್ಲ ಕೊಟ್ಟಿದ್ಯಾ ಅಲ್ವಾ. ನಾವು ಎಷ್ಟು ತಪ್ಪುಗಳು ಮಾಡ್ತಾ ಇರ್ತೀವಿ, ಅದಕ್ಕೆ ಎಂಡೇ ಇಲ್ಲ. ಆದ್ರೂ ಸಹ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಕ್ಷಮಿಸು ಅಂತ ಮತ್ತೆ ನಾವು ಮಾಡ್ತಾ ಇರ್ತೀವಿ. ಸೊ ಎಷ್ಟೇ ಮಾಡಿದ್ರು ಕೃಷ್ಣ ನಮ್ಮನ್ನ ಕ್ಷಮಿಸ್ತಾನೆ. ಹಾಗೂ ಎಷ್ಟೇ ನಾವು ತಪ್ಪು ಮಾಡ್ಲಿ, ಈಗ ನಾಸ್ತಿಕರೇ ಇರ್ಬೋದು, ಆದ್ರೂ ಸಹ ಅವರ ಹೃದಯಲ್ಲೂ ಕೃಷ್ಣ ಪರಮಾತ್ಮನಾಗಿದ್ದಾನೆ. ಸೊ ಕೃಷ್ಣ ಎಷ್ಟು ಒಂದು ನಮ್ಮ ಮೇಲೆ ಒಂದು ಸಹಾನುಭೂತಿ ಜೀವಿಗಳ ಮೇಲೆ. ಸೊ ಹಾಗಾಗಿ ಕೃಷ್ಣನ ಹತ್ರ ನಾವು ಆ ಗ್ರಾಟಿಟ್ಯೂಡ್ ಕೇಳ್ಬೇಕು, ಎರಡನೇದು. ಸೊ ಮೂರನೇದೇನು, ನನ್ನ ಪಾಪವನ್ನ ನಾನು ಎಷ್ಟೋ ಜನ್ಮಗಳಲ್ಲಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಪಾಪಗಳನ್ನ ಮಾಡ್ಕೊಂಡು ಬಂದಿದ್ದೇನೆ, ಅದನ್ನೆಲ್ಲ ನೀನು ನನ್ನ ಕ್ಷಮಿಸು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ನಾಲ್ಕನೇದು ಏನ್ ಕೇಳ್ಬೇಕು, ನಾವು ಈ ಭಕ್ತಿ ಸೇವೆಯಲ್ಲೇ ನನ್ನ ತೊಡಗಿಸು. ಈ ಹರೇ ಕೃಷ್ಣ ಮಹಾಮಂತ್ರದ ಡೀಪ್ ಮೀನಿಂಗ್ ಏನಂತ ಹೇಳಿದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ್ ರಾಮ್ ಹರೇ ಹರೇ ಅನ್ನುವಾಗ, ಹರೇ ಅಂತ ಹೇಳಿದ್ರೆ ಕೃಷ್ಣನ ಎನರ್ಜಿ, ರಾಧಾರಾಣಿ. ಸೊ ಕೃಷ್ಣನ ರಾಧಾರಾಣಿ ಬೇರೆ ಯಾರು ಅಲ್ಲ, ಕೃಷ್ಣನ ಎಕ್ಸ್ಪಾನ್ಷನ್, ಇಂಟರ್ನಲ್ ಯೋಗಮಾಯೆ. ಸೊ ಅವನ ಒಂದು ಎಕ್ಸ್ಪಾನ್ಷನ್ ಇಂದ ಬರುವಂತದ್ದು ರಾಧಾ. ಸೊ ಅವನ ಒಂದು ಹಲಾದೀನ್ ಶಕ್ತಿ ಅಂತ ಹೇಳ್ತೀವಿ. ಸೊ ಅವಳನ್ನ ಪ್ರಾರ್ಥನೆ ಮಾಡುವಂತದ್ದು, ನನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸು ಅಂತ ಹೇಳಿ. ಸೊ ಹಾಗಾಗಿ ಈ 4 ವಿಷಯಗಳನ್ನ ನಾವು ಕೃಷ್ಣನ ದೇವರ ಹತ್ರ ಹೇಳ್ಬೇಕಂತೆ. ಸೊ ಇಲ್ಲಿ ಅವನು ಹೇಳುವಂತದ್ದು, ನೀನು ಪರಮ ಪುರುಷ. ಅಂದ್ರೆ ಏನಾಯ್ತು, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನ ಒಬ್ಬ ಸ್ನೇಹಿತನಾಗಿ ನೋಡ್ತಾ ಇದ್ದ. ಅದೇ ಮತ್ತೆ ಏನಾಯ್ತು, 2ನೇ ಅಧ್ಯಾಯದಲ್ಲಿ ಅವನು ಕಂಪ್ಲೀಟ್ ಸರೆಂಡರ್ ಆದ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಶಿಷ್ಯಸ್ತೆ ಅಂದ್ರೆ 2ನೇ ಅಧ್ಯಾಯದಲ್ಲಿ ಆಗುವಾಗ ಅವನು ಶಿಷ್ಯನಾಗಿ ಶರಣಾದ. ಇಲ್ಲಿ ದೇವೋತ್ತಮ ಪರಮ ಪುರುಷ ಭಗವಂತ ಅಂತ ಅಕ್ಸೆಪ್ಟ್ ಮಾಡಿ ಆ ಒಂದು ಭಕ್ತನ ರೂಪದಲ್ಲಿ ಈಗ ಸರೆಂಡರ್ ಆಗ್ತಾರೆ. ಮೂರನೇ ಶರಣಾಗತಿ ಅರ್ಜುನಂದು. ಸೊ ನೀನು ನನಗೆ ಅರ್ಥ ಆಯ್ತು, ನೀನು ದೇವೋತ್ತಮ ಪರಮ ಪುರುಷ, ನೀನೇ ಪರಂಧಾಮ ಅಂದ್ರೆ ಫೈನಲ್ ಡೆಸ್ಟಿನೇಷನ್ ಅಂತೀವಲ್ಲ, ನೀನೇ ಮತ್ತೆ ಪವಿತ್ರವಾದವನು, ನೀನು ಪರಿಪೂರ್ಣ ಸತ್ಯ, ನೀನು ಸತ್ಯ, ಕೃಷ್ಣನಲ್ಲಿ ಸುಳ್ಳು ಯಾವುದು ಇಲ್ಲ, ಪರಿಪೂರ್ಣ ಸತ್ಯ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಹೇಳ್ತೀವಿ. ಧರ್ಮ ಅಂದ್ರೆ ಪರಿಪೂರ್ಣ, ಕೃಷ್ಣ ಕೊಟ್ಟಿರುವಂತದ್ದೇ ಧರ್ಮ. ನೀನು ನಿತ್ಯನು ಅಂದ್ರೆ ನಾವು ಸಹ ನಿತ್ಯ, ಕೃಷ್ಣನು ನಿತ್ಯ. ಅಂದ್ರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನನಾಂ ಏಕೋವಾಪಿ ಬಹುನಾಂ ವಿದದಾತಿ ಕಾಮಾಂ ಅಂತ ಹೇಳಿದ್ರೆ, ನಾನು ನಿತ್ಯ, ಆತ್ಮವು ನಿತ್ಯ, ಭಗವಂತನು ನಿತ್ಯ. ಆದ್ರೆ ಏನು ವ್ಯತ್ಯಾಸ ನಮಿಗೂ ಕೃಷ್ಣನಿಗೂ ಅಂತ ಹೇಳಿದ್ರೆ, ಅವನು ಒಬ್ಬನೇ ಇಡೀ ಪ್ರಪಂಚವನ್ನ ನಡೆಸುವಷ್ಟು ಅವನಿಗೆ ಶಕ್ತಿ ಇದೆ ಕೃಷ್ಣನಿಗೆ. ಹಾಗೂ ಅವನು ದಿವ್ಯನು, ಹಾಗೂ ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠ. ನಾರದ ಅಸಿತ ದೇವಲ ವ್ಯಾಸರ ಅಂದ್ರೆ ಎಲ್ಲರೂ ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸಿದ್ದಾರೆ. ನೋಡಿ ಇಲ್ಲಿ ಎಲ್ಲರ ಹೆಸರುಗಳು ಬರ್ತಾ ಇದೆ, ನಾರದ, ಅಸಿತ, ದೇವಲ ಮತ್ತು ವ್ಯಾಸರು. ಸೊ ಅಂತ ಹೇಳಿದ್ರೆ ಇವರೆಲ್ಲ ಒಂದು ಏನಂತಾರೆ, ಡಿಸಿಪ್ಲಿಕ್ ಸಕ್ಸೆಷನ್ ಅಲ್ಲಿ ಬಂದಿರುವಂತ ಆಚಾರ್ಯರು. ಇವ್ರು ಹೇಳಿರೋದನ್ನ ನಾವು ನಂಬೇಕು ಅಂತ ಹೇಳಿ ಅರ್ಜುನ ಸಹ ಹೇಳ್ತಾ ಇರುವಂತದ್ದು. ಅವರೆಲ್ಲ ಇದನ್ನ ದೃಢೀಕರಿಸಿದ್ದಾರೆ. ಹಾಗಾಗಿ ಇದನ್ನ ನೀನೀಗ ಕೊನೆಗೆ ನೀನು ಸಹ ಹೇಳ್ತಾ ಇದೀಯ ಅಂದ್ರೆ, ಆಗ ಶ್ರುತಿ ಪ್ರಮಾಣಕ್ಕೆ ಎಷ್ಟು ಬೆಲೆ ಇತ್ತು ಅಂತ ನಮಗೆ ಇದ್ರಲ್ಲಿ ಅರ್ಥ ಆಗುತ್ತೆ. ಅವರೆಲ್ಲ ಹೇಳ್ಕೊಂಡ್ ಬಂದಿರೋದನ್ನ ಆಸ್ ಇಟ್ ಈಸ್ ಅವ್ರು ಒಪ್ಕೊಳ್ತಾ ಇದ್ದ. ಅವನು 100% ತಗೊಳ್ತಾ ಇದ್ದ, ಕೆಲವೊಂದು ತಗೊಳ್ದೇ ಇರುವಂತದ್ದಲ್ಲ. ಸೊ ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಹ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಸೊ ಏನು ಹೇಳುವಂತದ್ದು, ನೀನ್ ಹೇಳುವುದನ್ನೆಲ್ಲ. ಸೊ ಇದನ್ನ ತುಂಬಾ ಇಂಪಾರ್ಟೆಂಟ್, ನಾವ್ ಇದನ್ನ ತುಂಬಾನೇ ಇಟ್ಕೋಬೇಕು ನೆನಪಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ತಾರೆ ಹೆಚ್ಚಾಗಿ ಜನ ಅಂತ ಹೇಳಿದ್ರೆ, ಎಲ್ಲರೂ ಕೆಲವೊಂದನ್ನ ಮಾತ್ರ ಸೆಲೆಕ್ಟೆಡ್ ನ ತಗೊಳ್ಳುವಂಥದ್ದು, ಬೇಡದೇ ಇರುವಂತದನ್ನ ಬಿಡುವಂಥದ್ದು. ಅಂದ್ರೆ ಕೆಲವೊಂದನ್ನ ಹೇಳಿರುವಂತದನ್ನ ತಗೊಳ್ಳಲ್ಲ. ಅದು ನಮಗೆ ನಮ್ಮ
ಅಂದ್ರೆ ನಮ್ಮ ಇಚ್ಛೆಗೆ ಏನು ಅನುಕೂಲವಾಗುತ್ತೆ ಅಂದ್ರೆ ನನ್ನ ಥಾಟ್ಸ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಮಾತ್ರ ನಾನು ಅಕ್ಸೆಪ್ಟ್ ಮಾಡುವಂಥದ್ದು, ಬೇರೆದನ್ನ ರಿಜೆಕ್ಟ್ ಮಾಡುವಂಥದ್ದು. ಇದು ತಪ್ಪು. ಕೃಷ್ಣ ಇಲ್ಲಿ ಹೇಳುವಂಥದ್ದು, ಅರ್ಜುನ ಹೇಳುವಂಥದ್ದು, ನೀನು ಹೇಳುದನ್ನೆಲ್ಲ ಯಾವ್ದು ಭೇದ ಭಾವ ಇಲ್ಲ, 100% ನೀನ್ ಹೇಳೋದನ್ನ ನಾನು ಸಂಪೂರ್ಣವಾಗಿ ತಗೊಳ್ತೇನೆ ಪ್ರಭು. ಸೊ ಹಾಗಾಗಿ ನಿನ್ನನ್ನ ದೇವತೆಗಳು ಈಗ ದೇವತೆಗಳು ಕೃಷ್ಣ ಎಲ್ಲ ಒಂದೇ ಅಂತ ಹೇಳೋರಿಗೆ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಯಾವ ದೇವತೆಗಳಾಗಲಿ ದಾನರಾಗಲಿ ನಿನ್ನ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸ್ವಯಮೇವಾತ್ಮನಾತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಓ ಪುರುಷೋತ್ತಮನೆ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಡಲು ಸಾಧ್ಯ. ಸೊ ಅರ್ಜುನ ಹೇಳುವಂಥದ್ದು, ಯಾರು ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಕೃಷ್ಣ, ನಿನ್ನ ಅಂತರಂಗ ಶಕ್ತಿಯಿಂದ ನೀನ್ ಮಾತ್ರ ಅರ್ಥ ಮಾಡ್ಕೊಳ್ಬಹುದಷ್ಟೇ, ಬೇರೆ ಯಾರು ಸಾಧ್ಯ ಇಲ್ಲ ಅಂತ ಹೇಳಿ ಅವನಿಗೆ ಈಗ ಅಂದ್ರೆ ಅವನ ಕೃಷ್ಣನ ಪ್ರಾರ್ಥನೆಯನ್ನ ಅಂದ್ರೆ ಅರ್ಜುನ ಮಾಡುವಂಥದ್ದು. ಕಥಂ ವಿದ್ಯಾಮಹಂ ಯೋಗಿನ್ ಅಸ್ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಕೃಷ್ಣನೇ ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಈ ದೇವೋತ್ತಮ ಪರಮ ಪುರುಷನೇ, ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕೃಷ್ಣನಿಗೆ ಕೇಳುವಂತ, ನಾನ್ ನಿನ್ನ ಯಾವ ರೂಪದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿ. ವಿಸ್ತರೇಣಾತ್ಮನಾತ್ಮಾನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥೆಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನ್ನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳು ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ. ಅಂದ್ರೆ ಇನ್ನು ಕೇಳ್ಬೇಕು ಅಂತ ಹೇಳಿ ಅನ್ಸುತ್ತೆ. ನಿನ್ನ ಯೋಗ ಶಕ್ತಿಯನ್ನ ಇನ್ನು ವಿಸ್ತಾರವಾಗಿ ಹೇಳು, ಅಂದ್ರೆ ಅವನಿಗೆ ಕೇಳಿದಷ್ಟು ಕೇಳೋಣ ಅಂತ ಹೇಳಿ. ಈಗ ಭಾಗವತಮಲ್ಲೂ ಅಷ್ಟೇ, ಇವರು ವಿದುರನಿಗೆ ಎಲ್ಲ ಗೊತ್ತು, ಭಗವಂತ ದೇವೋತ್ತಮ ಪರಮ ಪುರುಷ ಅಂತ. ಆದ್ರೂ ಸಹ ಮೈತ್ರೇಯ ಮುನಿಗಳ ಹತ್ರ ಕೇಳುವಂಥದ್ದು ಯಾಕೆ ಅಂದ್ರೆ ಅವರಿಗೆ ಅದೊಂದು ರಸ, ಕೇಳಿ ಆನಂದಿಸುವಂತದ್ದು. ಸೊ ಹಾಗಾಗಿ ಇಲ್ಲಿ ಇವನು ನಿನ್ನ ಯೋಗ ಸಿರುಗಳನ್ನ ಇನ್ನ ವಿವರಿಸು ಅಂತ ಹೇಳಿ. ಶ್ರೀ ಭಗವಾನು ವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯ ಪ್ರಧಾನ್ಯತ ಕುರು ಶ್ರೇಷ್ಠ ನಾಸ್ಯತ್ರೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು, ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದ್ದರಿಂದ ಪ್ರಧಾನವಾದನ್ನು ಮಾತ್ರ ಹೇಳ್ತೇನೆ. ಸೊ ಪ್ರಧಾನವಾದ ಮುಖ್ಯವಾದದ್ದು ಮಾತ್ರ, ಯಾಕಂತ ಹೇಳಿದ್ರೆ ಕೃಷ್ಣನ ವಿಭೂತಿಗಳಿಗೆ ಐಶ್ವರ್ಯಕ್ಕೆ ಎಂಡನ್ನದೇ ಇಲ್ಲ. ಸೊ ಇದಕ್ಕೆ ನಾನು ಕೆಲವೊಂದು ಮಾತ್ರ 82 ವಿಭೂತಿಗಳನ್ನ ಹೇಳ್ತಾನೆ ಇದರಲ್ಲಿ. ಆಕ್ಚುಲಿ ಈ ಚಾಪ್ಟರ್ ನೀವು ಅದನ್ನ ಭಗವದ್ಗೀತೆಯಲ್ಲಿ ಹೋಗಿ ಡೀಟೇಲ್ ಆಗಿ ಓದಿ. ಸೊ ಇದರಲ್ಲಿ ಕೆಲವೊಂದನ್ನ ಇಲ್ಲಿದೆ. ಲೈಕ್ ಆದಿತ್ಯರಲ್ಲಿ ನಾನು ವಿಷ್ಣು, ನೋಡಿ ವಿಷ್ಣುವೇ ಮೇನ್ ಅಂತ ನಾವ್ ಅನ್ಕೊಳ್ತೀವಲ್ಲ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಆದಿತ್ಯರಲ್ಲಿ ನಾನು ವಿಷ್ಣು, ಬೆಳಕಲ್ಲಿ ಸೂರ್ಯ, ಮರುತಾಸಲ್ಲಿ ಮಾರಿಚಿ, ನಕ್ಷತ್ರದಲ್ಲಿ ಚಂದ್ರ, ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ನಾನು, ಹಾಗೂ ಚೇತನದಲ್ಲಿ ಜೀವಿಗಳಲ್ಲಿ ಚೇತನ, ರುದ್ರರಲ್ಲಿ ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ಕುಬೇರ, ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ಸ್ಕಂದ, ಸರಸುಗಳಲ್ಲಿ ಸಮುದ್ರ, ಮಹರ್ಷಿಗಳಲ್ಲಿ ಭೃಗು, ಕಂಪನಗಳಲ್ಲಿ ಓಂ, ಯಜ್ಞದಲ್ಲಿ ಜಪಯಜ್ಞ, ಚಲಿಸುವ ವಸ್ತುಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವತ್ಥ, ಋಷಿಗಳಲ್ಲಿ ನಾರದ, ಗಂಧರ್ವಗಳಲ್ಲಿ ಚಿತ್ರರಥ. ಅಂದ್ರೆ ಇದೆಲ್ಲ ಬೇರೆ ಬೇರೆ ಲೋಕಗಳಿದೆ, ಗಂಧರ್ವ ಲೋಕ ಅಂತ ಹೇಳಿ. ಸೊ ಗಂಧರ್ವರಲ್ಲಿ ಚಿತ್ರರಥ. ಸೊ ಸಿದ್ಧ ಪಡೆದವರಲ್ಲಿ ಕಪಿಲ ಮುನಿ, ಹಾಗೂ ಕುದುರೆಗಳಲ್ಲಿ ಉಚ್ಚಾಯಿಹ ಶ್ರಾವ. ಸೊ ಗಜೇಂದ್ರದಲ್ಲಿ ಐರಾವತ, ಮನುಷ್ಯರಲ್ಲಿ ರಾಜ. ಸೊ ಈಗ ರಾಜ ಅಂತ ಹೇಳಿದ್ರೆ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಅವನ ಪ್ರಜೆಗಳನ್ನ ಒಂದು ಕೃಷ್ಣ ಪ್ರಜ್ಞೆಗೆ ತಗೊಂಡು ಹೋಗುವಂತದ್ದು. ಸೊ ಆ ರೆಸ್ಪಾನ್ಸಿಬಿಲಿಟಿ ಇರೋ ಪೊಸಿಷನ್ ರಾಜನನ್ನ ಮನುಷ್ಯರಲ್ಲಿ ರಾಜ. ಆಯುಧಗಳಲ್ಲಿ ವಜ್ರ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣವಾಗಿರುವಂತದಲ್ಲಿ ಕಂದರ್ಪ, ಸರ್ಪಗಳಲ್ಲಿ ವಾಸುಕಿ, ಬಹು ಎಡೆಗಳ ನಾಗರದಲ್ಲಿ ಅನಂತ, ಜಲವಾಸಿಗಳಲ್ಲಿ ವರುಣ,
ಪ್ರೇತ್ ಪ್ರೇ ಪ್ರೇತರ ಪ್ರೇತರ ಪ್ರೇತಗಳಲ್ಲಿ ಆರ್ಯಮ, ಶಾಸನ ನಿರ್ವಹಿಸುವುದಲ್ಲಿ ಯಮ, ದೈತ್ಯರಲ್ಲಿ ಭಕ್ತ ಪ್ರಹ್ಲಾದ, ಕ್ಷಯವನ್ನುಂಟು ಮಾಡುವುದಲ್ಲಿ ಕಾಲ, ಪ್ರಾಣಿಗಳಲ್ಲಿ ಸಿಂಹ, ಅಹಂ ಕಾಲೋಸ್ಮಿ ಅಂತ ಹೇಳ್ತಾನೆ ಕೃಷ್ಣ. ಅಂತ ಹೇಳಿದ್ರೆ ಕಾಲವಾಗಿ ಬರ್ತೇನೆ, ಅಂದ್ರೆ ಭಕ್ತರಿಗೂ ಅಭಕ್ತರಿಗೂ ಏನ್ ಡಿಫ್ರೆನ್ಸು? ಅಭಕ್ತರಿಗಾದ್ರೆ ನಾನು ಸಾವಿನಲ್ಲಿ ಗೊತ್ತಾಗತ್ತಂತೆ ಯಾವ ತರ ಅಂತ, ಆದ್ರೆ ತುಂಬಾ ನರಳಿ ಸಾಯುವಂತದ್ದು. ಅದೇ ಭಕ್ತರಾದ್ರೆ ಅವರಿಗೆ ತುಂಬಾ ಸುಲಭವಾಗಿ ಕೃಷ್ಣ ಅವರನ್ನ ಕರ್ಕೊಂಡು ಹೋಗ್ತಾನೆ. ಪ್ರಾಣಿಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ಪರಿಶುದ್ಧಗೊಳಿಸುವುದಲ್ಲಿ ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ಮಕರ ಅಥವಾ ತಿಮಿಂಗಳ, ನದಿಗಳಲ್ಲಿ ಗಂಗಾ, ಸೃಷ್ಟಿಗಳಲ್ಲಿ ಆದಿ ಅಂತ್ಯ ಮಧ್ಯ, ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ. ಸೊ ಅಧ್ಯಾತ್ಮ ವಿದ್ಯೆ ಎಲ್ಲ ವಿದ್ಯೆಗಿಂತ ಹೆಚ್ಚು. ಎಲ್ಲಾ ತಾರ್ಕಿಕರಲ್ಲಿ ನಿರ್ಣಾಯಕ ಸತ್ಯ, ಅಕ್ಷರದಲ್ಲಿ ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ಸೃಷ್ಟಿಕರ್ತರಲ್ಲಿ ಬ್ರಹ್ಮ. ಸೊ ಹೆಂಗಸರಲ್ಲಿ ಫೇಮ್, ಫಾರ್ಚ್ಯೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆಂಟ್. ಓಕೆ, ಇದೆಲ್ಲ ಇಂಗ್ಲಿಷ್ ಅಲ್ಲಿ ಇದೆ. ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ, ಫೇತ್ಫುಲ್ನೆಸ್ ಹಾಗೂ ಪೇಷನ್ಸ್, ಇದೆಲ್ಲ ಹೆಂಗಸರಲ್ಲಿ ಇರುವಂತದ್ದು. ಸೊ ಹೆಂಗಸರಲ್ಲಿ ಈ ಯಾವುದೇ ಕ್ವಾಲಿಟಿ ನಾವು ನೋಡಿದ್ರೆ ಅದು ಕೃಷ್ಣನ ಕೃಪೆ, ಕೃಷ್ಣನ ಒಂದು ಅಪುಲೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಿಂಸಲ್ಲಿ ಬೃಹತ್ ಸಮ, ಪೊಯೆಟ್ರಿ, ಕವಿತೆಗಳಲ್ಲಿ ಗಾಯತ್ರಿ, ತಿಂಗಳುಗಳಲ್ಲಿ ಮಾರ್ಗಶಿರ, ಮತ್ತು ಸೀಸನ್ ಕಾಲಗಳಲ್ಲಿ ಇದು ಸ್ಪ್ರಿಂಗ್ ಅಂತ ಹೇಳಿದ್ರೆ ವಸಂತ ಕಾಲ, ಹಾಗೂ ಚೀಟ್ಸ್ ಅಲ್ಲಿ ಗ್ಯಾಮ್ಲಿಂಗ್, ಸ್ಪ್ಲೆಂಡರ್, ಹಾಗೂ ಇದು ಸ್ಟ್ರಾಂಗ್ ಅಲ್ಲಿ ಸ್ಟ್ರೆಂತ್, ಡಿಸೆಂಡೆನ್ಸ್ ಆಫ್ ವೃಷ್ಣಿಯಲ್ಲಿ ವಾಸುದೇವ, ಪಾಂಡವರಲ್ಲಿ ಅರ್ಜುನ, ಸೇಜಸ್ ಅಲ್ಲಿ ವ್ಯಾಸ, ಥಿಂಕರ್ಸ್ ಅಲ್ಲಿ ಉಷನ ಕವಿ, ಪನಿಷ್ಮೆಂಟ್ ಅಲ್ಲಿ ರಾಡ್ ಆಫ್ ಚೇಸ್ಮೆಂಟ್ ಅಂತ, ಹಾಗೂ ವಿಕ್ಟ್ರಿ ಸೀಕರ್ಸ್ ಅಲ್ಲಿ ಮೊರಾಲಿಟಿ, ಸೀಕ್ರೆಟ್ ಅಲ್ಲಿ ಸೈಲೆನ್ಸ್, ಹಾಗೂ ವೈಸ್ ಅಲ್ಲಿ ವಿಸ್ಡಮ್. ಸೊ ಇದು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ, ನೀವು ಡೀಟೇಲ್ ಆಗಿ ಮತ್ತೆ ನೋಡ್ಬೋದು. ಯಚ್ಚಾಪಿ ಸರ್ವಭೂತಾನಾಂ ಬೀಜತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಅನ್ಮಯಾ ಭೂತ ಚರಾಚರಂ ಯನ್ಮಯಾ ಭೂತ ಚರಾಚರಂ. ಅರ್ಜುನ, ಇದಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದು ಇರಲು ಸಾಧ್ಯ ಇಲ್ಲ. ಚರಾಚರವಾದದ್ದು, ಚರಾಚರ ಅಂದ್ರೆ ಒಂದು ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ಹೇಳ್ತೀವಿ. ಸೊ ಚಲಿಸುವಂತದ್ದು, ಚಲಿಸದಿರುವಂತದ್ದು. ಚಲಿಸದಿರುವಂತದ್ದು ಅಂದ್ರೆ ಈ ಮೌಂಟೇನ್ಸ್ ಇರ್ಬೋದು ಅಥವಾ ವೃಕ್ಷಗಳಿರ್ಬೋದು, ಇವೆಲ್ಲ ಚರಾಚರ. ಎಲ್ಲವನ್ನು ನನ್ನಿಂದನೇ ಸಾಧ್ಯ, ನನ್ನಿಲ್ಲದೆ ಇರಲು ಸಾಧ್ಯವಿಲ್ಲ. ಸೊ ಕೃಷ್ಣನ ಅಸ್ತಿತ್ವವೇ ಎಲ್ಲ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತೋ ದೇಶತಃ ಪ್ರೋಕ್ತಃ ವಿಭೂತೆ ವಿಸ್ತರೋ ಮಯ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ, ಒಂದು ಸ್ಪಾರ್ಕ್ ಅಂತ ಕೃಷ್ಣ ಹೇಳುವಂತದ್ದು, ಒಂದು ಕಿಡಿ ಅಷ್ಟೇ ನಾನು ಹೇಳಿರುವಂತದ್ದು. ನನ್ನ ಇದು ಆಪುಲೆನ್ಸ್ ಎಷ್ಟಿದೆ ಅದರ ಅದಕ್ಕೆ ಕೊನೆಯೇ ಇಲ್ಲ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದ್ದೇವಾನುಗಚ್ಚತ್ವಂ ಮಮ ತೇಜೋ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಸೊ ನಾವು ಜಗತ್ತಿನಲ್ಲಿ ಯಾವುದೇ ಒಂದು ಸುಂದರವಾಗಿರುವಂತದ್ದು ಕ್ರಿಯೇಷನ್ ನೋಡಿದ್ರು ಸಹ ನಾವು ಅದನ್ನ ಕೃಷ್ಣನ ಒಂದು ಕಿಡಿ, ಅಂದ್ರೆ ಕೃಷ್ಣನ ಒಂದು ಸ್ಪಾರ್ಕ್ ಅಂತ ಹೇಳಿ ನಾವು ನೋಡ್ಬೇಕು. ಸೊ ಯಾವುದೇ ಇರ್ಲಿ, ಮನುಷ್ಯರಲ್ಲೇ ಆಗ್ಲಿ ಯಾರಲ್ಲೇ ಆಗ್ಲಿ, ಅದು ಕೃಷ್ಣನ ಒಂದು ಕೃಪೆ ಇಲ್ದೆ ಅದು ಸಾಧ್ಯ ಇಲ್ಲ. ಸೊ ನಾವೀಗ ಹೆಚ್ಚಾಗಿ ನಾವು ಏನೋ ಒಂದು ಹುಡುಕ್ತಾ ಇರ್ತೀವಿ. ಅದೇನು ಅಂತ ಹೇಳಿದ್ರೆ ನಾವು ಆಕ್ಚುಲಿ ನಮ್ಮ ಆತ್ಮ ಕೃಷ್ಣನನ್ನ ಹುಡುಕುವಂತದ್ದು. ನಾವೀಗ ಬಸ್ಸಲ್ಲಿ ಹೋಗುವಾಗ್ಲೂ ಎಲ್ಲರೂ ಇಷ್ಟಪಡುವಂತದ್ದು ಕಿಟಕಿ, ಅಂದ್ರೆ ವಿಂಡೋ ಸೀಟ್ ಬೇಕು ಅಂತ ಹೇಳಿ. ಯಾಕೆಂದ್ರೆ ನಮಗೆ ಹೊರಗಡೆ ನೋಡ್ಬೇಕು, ಆದ್ರೆ ನಾವ್ ಏನ್ ನೋಡ್ಬೇಕು ನಮಗೆ ಗೊತ್ತಿಲ್ಲ. ನಾವು ಆಕ್ಚುಲಿ ಆ ಒಂದು ಸಂತೋಷದ ಹುಡುಕಾಟದಲ್ಲಿ ಇದೀವಿ. ನಮಗೆ ಆತ್ಮಕ್ಕೆ ಬೇಕಾಗಿರುವಂತದ್ದು ಕೃಷ್ಣನ ಆ ಒಂದು ಪ್ರೀತಿ. ಸೊ ಆ ಒಂದು ಪ್ರೀತಿಗೋಸ್ಕರ ನಾವು ಹಂಬಲಿಸ್ತಾ ಇರುತ್ತೆ ನಮ್ಮ ಆತ್ಮ. ಸೊ ನಾವು ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಎಲ್ಲಾ ಸೃಷ್ಟಿಗಳು, ಅಂದ್ರೆ ಇದು ಪ್ರಳಯದ ಒಂದು ಸೀನ್. ಪ್ರಳಯ ಆಗ್ಬೇಕಾದ್ರೆ ಕೃಷ್ಣ ಅವನ ಕಾಲನ್ನೇ ಅವನು ಇದ್ ಮಾಡುವಂತದ್ದು. ಯಾಕೆಂತ ಹೇಳಿದ್ರೆ ಎಲ್ಲರೂ ನಿನ್ನ ಪಾದಗಳ ಧೂಳಾಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಭಕ್ತರೆಲ್ಲ ನನ್ನ ಪ್ರಳಯ ಆಗುವಾಗ ಎಲ್ಲರೂ
ಹೇಳುವಂತದ್ದು ನನ್ನ ಪಾದದ ಧೂಳಾಗ್ಬೇಕು, ನನ್ನ ಪಾದದಲ್ಲಿ ಅಂತದ್ ಏನಿದೆ ರುಚಿ ಅಂತ ಹೇಳ್ಬಿಟ್ಟು ಕೃಷ್ಣ ನೋಡುವಂತದ್ದು. ಹಾಗೆ ಅಂದ್ರೆ ಕೃಷ್ಣನಿಗೆ ಒಂದೊಂದ್ಸತಿ ಅವನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹೇಗೆ ಅವನ ಅಷ್ಟು ಆ ಚಂದ ಅವನು ಅಂತ ಹೇಳಿ ಕೃಷ್ಣನಿಗೆ ಗೊತ್ತಾಗೋದಿಲ್ವಂತೆ. ಹಾಗಾಗಿ ಕೃಷ್ಣನೇ ಈಗ ಈ ಚೈತನ್ಯ ಮಹಾಪ್ರಭುಗಳು ಹಾಗೆ ಅವರಿಗೆ ರಾಧಾರಾಣಿ ಯಾಕೆ ನನ್ನ ಇಷ್ಟು ತುಂಬಾ ಪ್ರೀತಿ ಮಾಡ್ತಾಳೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅಂದ್ರೆ ಕೃಷ್ಣನಿಗೆ ಕೃಷ್ಣ ಎಲ್ಲ ಇರೋ ಆತ್ಮರಾಮ, ಅವನಿಗೆ ಹಿ ಈಸ್ ಸೆಲ್ಫ್ ಸ್ಯಾಟಿಸ್ಫೈಡ್. ಕೃಷ್ಣ ಆತ್ಮರಾಮ ಅಂತ ಹೇಳಿದ್ರೆ ಅವನಿಗೆ ಬೇರೆ ಏನು ಬೇಕಾಗಿಲ್ಲ, ಆದ್ರೂ ಸಹ ಅವನಿಗೆ ಖುಷಿ ಸಿಗುವಂತದ್ದು ರಾಧಾರಾಣಿಯಿಂದ. ಆದ್ರೆ ಹೇಗೆ ಕೊಡಕ್ ಸಾಧ್ಯ, ಅವಳಿಗೆ ಅಷ್ಟು ಪ್ರೀತಿ ಕೊಡಕ್ಕೆ ಸಾಧ್ಯ, ನನ್ನ ಹೇಗೆ ಅವಳು ತೃಪ್ತಿಗೊಳಿಸ್ತಾಳೆ, ಅಷ್ಟು ಸಂತೋಷ ಕೊಡ್ತಾಳೆ. ಸೊ ಅವಳ ಒಂದು ಚೈತನ್ಯ ಮಹಾಪ್ರಭುಗಳು ಒಂದು ಭಕ್ತ ಹಾಗೂ ಒಂದು ಒಂದು ರಾಧಾರಾಣಿ ಆ ಒಂದು ಭಾವನೆಯಲ್ಲಿ ಬರುವಂತದ್ದು. ರಾಧಾರಾಣಿಯಾಗಿ ಅವರು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡುವಂಥದ್ದು ಅಂದ್ರೆ ಕೃಷ್ಣನ ಪ್ರೀತಿ ಹೇಗೆ ಅನ್ನೋಂಥದ್ದು. ಸೊ ಹಾಗಾಗಿ ಅವರು ಆಶ್ಲೇಷ ಮಾಂ ಪಾದರತಾಂ ಪಿನಷ್ಟು ಮಾಂ ಅದರ್ಶನಾನ್ ಮರ್ಮ ಹತಾಂ ಕರೋತು ವಾ ಯಥಾ ತಥಾ ವಾ ವಿದದಾತು ಲಂಪಟೋ ಮತ್ ಪ್ರಾಣನಾಥಸ್ತು ಸನ ಏವ ಪರಹ ಅಂತ ಹೇಳಿ ತುಂಬಾ ವೈರಾಗ್ಯದಲ್ಲಿ ನಾ ಜನಂನ ಧನಂನ ಸುಂದರೀಂ ಕವಿತಾಂ ಮಾಂ ಕವಿತಾಂ ಮಾಂ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರಿ ಭವತಾದ್ ಭಕ್ತಿರ್ ಅಹೇತುಕಿ ತ್ವಯಿ. ಸೊ ಅವರು ಹೇಳುವಂತದ್ದು ಅಂದ್ರೆ ನನಗೆ ಬೇರೆ ಏನು ಬೇಕಾಗಿಲ್ಲ, ಜನ್ಮ ಜನ್ಮದಲ್ಲೂ ನಿನ್ನ ಸೇವೆ ಕೊಡು ಅಂತ ಹೇಳಿ. ಭವತಾದ್ ಭಕ್ತಿ ಅಹೇತುಕಿ ತ್ವಯಿ, ಬೇರೆ ಏನು ಬೇಡ ನನಗೆ, ಧನ ಬೇಡ, ಸುಂದರಿ ಬೇಡ, ಜನಂನ ಸುಂದರಿ, ಜನ ಬೇಡ ನನಗೆ, ಶಿಷ್ಯಂದ್ರು ಬೇಡ, ಸುಂದರಿ ಬೇಡ, ಆದ್ರೆ ಜನ್ಮ ಜನ್ಮದಲ್ಲಿ ನಿನ್ನ ಸೇವೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ನೋಡುವಂಥದ್ದು ಆ ಭಕ್ತರಿಗೆ ನನ್ನಲ್ಲಿ ಏನಿದೆ ಆತರ ಅಂತ ಹೇಳಿ. ಸೊ ಇದನ್ನ ಮಾರ್ಕಂಡೇಯ ಋಷಿಗಳು ನೋಡಿದಾರಂತೆ, ಈ ತರ ಒಂದು ಸೀನ್ ಪ್ರಳಯದ ಆಗುವಾಗ ಅವರು ಸಹ ಹೊಟ್ಟೆ ಒಳಗಡೆ ಹೋಗ್ತಾರೆ, ಪ್ರಳಯದಲ್ಲಿ ನೀರಲ್ಲಿ ಕೊಚ್ಚಿ ಹೋಗಿ ಹೊಟ್ಟೆಯಲ್ಲಿ ಎಲ್ಲ ನೋಡಿ ಮತ್ತೆ ಅವರು ಬರುವಂತದ್ದಾಗ ಅವರಿಗೆ ಅರ್ಥ ಆಗುವಂಥದ್ದು ಇದು ಭಗವಂತನೇ, ಬೇರೆ ಯಾರು ಅಲ್ಲ ಅಂತ ಹೇಳಿ. ಸೊ ಇದೆಲ್ಲ ಭಾಗವತಮಿಂದ. ಸೊ ಇದು ಕೊನೆಯ ಶ್ಲೋಕ. ಅಥವಾ ಬಹುನೈತೇನ ಕಿಂ ನಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಅನೇಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನಿದೆ? ನಾನೇ ಒಂದೇ ಅಂಶದಿಂದ ನನ್ನ ಇಡೀ ವಿಶ್ವವನ್ನೇ ವ್ಯಾಪಿಸಿ ಧರಿಸಿದ್ದೇನೆ. ಅರ್ಜುನ, ಇದರೆಲ್ಲ ಏನು ಅವಶ್ಯಕತೆ ಇದೆ ನಿನಗೆ? ನಾನು ಒಂದೇ ಅಂಶದಿಂದ ಇಡೀ ಜಗತ್ತನ್ನೇ ವ್ಯಾಪಿಸಿದ್ದೇನೆ. ಸೊ ಅಂದ್ರೆ ಭಕ್ತರಿಗೆ, ನಮ್ಗೆ ಭಕ್ತನಾದವನಿಗೆ ಇದೆಲ್ಲ ಜ್ಞಾನದ ಅವಶ್ಯಕತೆ ಇಲ್ಲ. ಆಕ್ಚುಲಿ ಇದೆಲ್ಲ ಕೃಷ್ಣ ಕೊಡುವಂಥದ್ದು. ಅಂದ್ರೆ ಬೇರೆ ಈಗ ಸರೆಂಡರಿಂಗ್ ಭಾವ ಯಾರಿಗಿಲ್ಲ, ಅವರು ತಿಳ್ಕೊಂಡಾದ್ರೂ ಕೃಷ್ಣನಿಗೆ ಒಂದು ಭಗವಂತ ಪರಮ ಪುರುಷ, ದೇವೋತ್ತಮ ಪರಮ ಪುರುಷ ಅಂತ ಸರೆಂಡರ್ ಆಗ್ಲಿ. ಸೊ ಭಕ್ತನಾದವನಿಗೆ ಅವನು ಕೃಷ್ಣ ಬೇರೆ ಏನು ಬೇಕಾಗಿಲ್ಲ, ಅವನಿಗೆ ಭಕ್ತಿ ಸೇವೆಯಲ್ಲಿ ಅವನು ಸಂತೋಷವನ್ನ ಪಡೆಯುವಂತದ್ದು. ಸೊ ಇಲ್ಲಿಗೆ ಅಧ್ಯಾಯದ ಸಾರಾಂಶ. ಕೃಷ್ಣ ಇಸ್ ಅನ್ನೋಬಲ್ ಅಂಡ್ ಸೋರ್ಸಸ್ ಆಫ್ ಆಲ್. ಕೃಷ್ಣ ಎಲ್ಲದರ ಮೂಲ. ನಾಮೇ ವಿದು ಸುರಗಣ. ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ. ಮಚ್ಚಿತ್ತ ಮದ್ಗತ ಪ್ರಾಣ. ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಸರ್ವಮೇತದೃತಂ ಮನ್ಯೆ. ಶ್ರೀಕೃಷ್ಣನು ತನ್ನ ವಿಭೂತಿಗಳನ್ನು ವಿವರಿಸುತ್ತಾನೆ. ದಿವ್ಯ ಹಿ ಆತ್ಮ ವಿಭೂತಯ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹಾ ಹೇಳಿ. ಅದೇ ಇದು ಜಪಮಾಲೆ ಇದು ಬ್ಯಾಗ್. ಹಾ ಮಧುಸೂದನ್ ಅವರಲ್ಲ? ಹೌದು. ಹಾ, ಈಗ ನಿಮ್ಮ ಹತ್ರ ಇದು ನೀವು ವಿಡಿಯೋ ಆನ್ ಮಾಡಿ ಒಂದ್ಸರ್ತಿ, ನಿಮ್ಮ ಬ್ಯಾಗ್ ತೋರಿಸಿ ನನಗೆ. ಅದು ಬ್ಯಾಗು, ಅದು ಬಾಕ್ಸ್ ಏನು ಅದು ಹಂಗೆ ಇಟ್ಟಿದ್ದೀನಿ. ಓಕೆ, ನೋಡಿ ನಾನು ತೋರಿಸ್ತೀನಿ ನಿಮಗೆ. ಈಗ ನಿಮ್ದು ಬ್ಯಾಗ್ ಹೀಗಿದೆ ಅಲ್ವಾ? ಇದರಲ್ಲಿ 2 ಜಾಗ ಇದೆ. ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ದೊಡ್ಡದು ಇದಿದೆ. ಒಂದ್ ನಿಮಿಷ.
ಸೊ ಇದಿದೆ ಅಲ್ಲ, ಇದೀಗ ಬ್ಯಾಗ್. ಸೊ ಇದರಲ್ಲಿ ನಿಮಗೆ ಎರಡು ಕಡೆ ಜಾಗ ಇದೆ. ಅಂದ್ರೆ ಇಲ್ಲಿ ಒಂದು ಸಣ್ಣದು ಸ್ಮಾಲ್ ಹೋಲ್ ಇದೆ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದು ಗ್ಯಾಪ್ ಇದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ನಮ್ ಕೈ ಹಾಕುವಂಥದ್ದು. ಓಕೆ, ಇದರಲ್ಲಿ ಕೈ ಹಾಕಿ, ಅಂದ್ರೆ ನೀವು ಫಸ್ಟಿಗೆ ಮೊದ್ಲಿಗೆ ಇದನ್ನ ಇಟ್ಕೊಳ್ಬೇಕು ಹೀಗೆ, ಈ ಬೆರಳಲ್ಲಿ ಮಾಡುವಂಥದ್ದು ನಾವು ಜಪ ಇದೆಲ್ಲ. ಓಕೆ, ಇದು. ಸೊ ಇದು ಕೃಷ್ಣ ಬೀಡು. ಸೊ ಇದೀಗ ನಾವು ಫುಲ್ ಈ ಬ್ಯಾಗ್ ಅಲ್ಲಿ ಇಡ್ತೇನೆ ಇದನ್ನ. ಸೊ ಹೀಗೆ ಇದನ್ನ, ಈ ಬೆರಳನ್ನ ಹೊರಗಡೆ ತರುವಂಥದ್ದು. ಯಾಕಂದ್ರೆ ನಾವು ಇದರಲ್ಲಿ ಮಾಡಬಾರ್ದು ಜಪ, ಇದನ್ನ ಹೊರಗಡೆ ತರಕ್ಕೋಸ್ಕರ ಈ ಸ್ಮಾಲ್ ಗ್ಯಾಪ್ ಕೊಟ್ಟಿರುವಂತದ್ದು. ಓಕೆನಾ? ಸೊ ಈ ತರ ಇಟ್ಕೊಳ್ಳುವಂಥದ್ದು ಕುತ್ತಿಗೆಗೆ ಹಾಕಿ. ಹಾಗೂ ಇಲ್ಲಿ ಒಂದೊಂದೇ ಮಾಲೆ ಆದಾಗ ನಿಮ್ದು ನೋಡಿ, ನಂದು ಇವತ್ತು ಜಪಾನೇ ಆಗ್ಲಿಲ್ಲ. ಸೊ ಒಂದೊಂದು ಆದಾಗೆ ನಾವು ಇದನ್ನ ಒಂದನ್ನ ಕೆಳಗಡೆ ಹೀಗೆ ತರುವಂಥದ್ದು. ಒಂದು ರೌಂಡ್ ಆದಾಗ, ಓಕೆ, ಒಂದ್ ರೌಂಡ್ ಆದಾಗ ನಾವು ಇಲ್ಲಿ ಹೀಗೆ ಅದನ್ನ ಫುಲ್ ಎಂಡಿಗೆ ತರಬೇಕು. ಸೊ ಈಗ 16 ಅಂದ್ರೆ ಒಟ್ಟು ನಮ್ಗೆ 16 ಹೇಳಿದ್ದಾರೆ. ಸೊ 4 ಉಳಿಯುತ್ತೆ ಕೊನೆಯಲ್ಲಿ, ನಿಮಗೆ 4 ಉಳಿಯುತ್ತೆ. ಸೊ ಇದನ್ನ ಬ್ಯಾಗಿಗೆ ಕಟ್ಬಿಡಿ. ಈ ಸಣ್ಣದೇನಿದೆ ಇದು ಸಾಕ್ಷಿ ಮಾಲೆ ಅಂತ ಇದ್ರ ಹೆಸರು. ಹಾಗೂ ಈಗ ಇದು ಗೊತ್ತಾಯ್ತಲ್ಲ, ಇದನ್ನ ಇಲ್ಲಿ ಈ ತರ ಇಟ್ಕೊಳ್ಳುವಂಥದ್ದು, ಹೀಗೆ ಇಡುವಂಥದ್ದು ಅಷ್ಟೇ. ಇದನ್ನ ಬೇಕಾದ್ರೆ ಕೈಯಲ್ಲಿ ಸಹ ಕಟ್ಬೋದು. ಅಂದ್ರೆ ಲೈಕ್ ನಾವು ಹೀಗೆ ಕೆಲವು ಜನ ಏನ್ ಮಾಡ್ತಾರೆ, ಇದನ್ನ ಈಗ ಜಸ್ಟ್ ಹೀಗೆ ರೋಲ್ ಮಾಡಿ ವಾಕ್ ಎಲ್ಲ ಮಾಡ್ಬೇಕಂತ ಹೀಗೆ ಸಹ ಇಟ್ಕೊಳ್ಬಹುದು. ನಿಮಗೆ ಹೇಗೆ ಕಂಫರ್ಟಬಲ್ ಆಗಿ. ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಇವತ್ತಿನ ಅಧ್ಯಾಯ ಎಲ್ಲರಿಗೂ ಅರ್ಥ ಆಯ್ತಾ? ತೋರು ಬೆರಳಲ್ಲಿ ನಾವು ಏನು ಹೇಳ್ತೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ಅದನ್ನೇ ಅನ್ಮ್ಯೂಟ್ ಮಾಡಿ. ಎಸ್ ಪಿ ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ತೋರು ಬೆರಳು ಯೂಸ್ ಮಾಡ್ತೀವಲ್ಲ ನಾವು, ತೋರು ಬೆರಳನ್ನ ಬೆರಳಲ್ಲಿ ಇದಾ? ಅದರಲ್ಲಿ ಯಾಕೆ ನಾವು ಮಣಿಯನ್ನು ಮುಟ್ಬಾರ್ದು? ಯಾಕೆ ಅಂತ ಹೇಳಿದ್ರೆ, ಅದು ಈಗೋ. ಅಂದ್ರೆ ಈಗೋ, ಈಗ ನಾವು ಯಾರನ್ನಾರು ಪಾಯಿಂಟ್ ಔಟ್ ಮಾಡ್ತೀವಿ, ಇದನ್ನ ತಪ್ಪುಗಳನ್ನ ನಾವು ಕಂಡುಹಿಡಿಯುವಂಥದ್ದು, ಬೇರೆಯವ್ರನ್ನ ನಾವು ತೋರಿಸಿ ನೀನ್ ಈ ತಪ್ಪು ಮಾಡಿದೆ ಅಂತ ಹೇಳಿ. ಅಂದ್ರೆ ಇದು ಅಹಂಕಾರ, ಅಂದ್ರೆ ಈಗೋ ಅಂತೀವಲ್ಲ, ಈಗೋನ ತೋರ್ಸುತ್ತೆ ಅಂತ ಹೇಳಿ. ಹಾಗಾಗಿ ನಾವ್ ಇದನ್ನ ಮಾಡಲ್ಲ. ನಾವು ಯಾವುದೇ ಒಂದು, ಈಗ ಇವನ್ ಈ ತುಳಸಿಯನ್ನ ಕುಯ್ಬೇಕಾದ್ರೆ ನಾವು ಈ ಬೆರಳಿಂದ ತೆಗಿಬೇಕಂತೆ. ಹಾಗೂ ನೋಡಿ, ನೀವು ಯಾವುದೇ ಒಂದು ಇದಿಡ್ಬೇಕಾದ್ರೂ ಸಹ ಇದ್ರಲ್ಲಿ ಇಡ್ತಾರೆ. ನೀವು ಹೆಂಗಸರಿಗೆ ಇವಾಗ ಮದ್ವೆಯಲ್ಲಿ ಸಹ ಇಡ್ಬೇಕಾದ್ರೆ ಇದನ್ನ ತಾನೇ ಯೂಸ್ ಮಾಡುವಂಥದ್ದು, ಈ ಬೆರಳನ್ನ. ಇದು ಪವಿತ್ರವಾದದ್ದಂತ. ಸೊ ಇದನ್ನ ಯೂಸ್ ಮಾಡಲ್ಲ ಯಾರು, ಶಾಸ್ತ್ರಗಳಲ್ಲಿ ಎಲ್ಲಿ ಯೂಸ್ ಮಾಡಲ್ಲ ಇದನ್ನ, ಈ ಬೆರಳನ್ನ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಇಲ್ವಾ? ಯಾರ್ದು ಪ್ರಶ್ನೆ ಇಲ್ವಾ? ಯಾರಪ್ಪ ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ. ಕ್ಲಾಸ್ ನಿದ್ದೆ ಮಾಡಿಸ್ಬಿಟ್ಟ ನಾನು ಎಲ್ಲರಿಗೂ. ಓಕೆ, ಅಟ್ಲೀಸ್ಟ್ ವಿಡಿಯೋ ಆಡಿಯೋ ಆಫ್ ಮಾಡ್ಬೇಕು ಅನ್ನೋದನ್ನು ಗೊತ್ತಿಲ್ಲ. ಅದೆಲ್ಲ ಬೇಸಿಕ್ ಎಟಿಕೇಟ್ಸ್, ಅದೆಲ್ಲ ಏನ್ ಮಾಡಕ್ಕಾಗುತ್ತೆ, ಅದೆಲ್ಲ ಅವ್ರವ್ರಿಗೆ ಬರ್ಬೇಕದು. ಓಕೆ, ಸರಿ, ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಹೇಳೋಣ 3 ಸತಿ ಎಲ್ಲರೂ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳೆಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನಾಳೆ ಭೇಟಿಯಾಗೋಣ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುರೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ की जय. नामाचार्य हरिदास ठाकुर की जय. श्रीला प्रभुपाद की जय. हरे कृष्ण. हरे कृष्ण. हरे कृष्ण. हरे कृष्ण.